This program is brought to you by Shashi Detergent Soap. Shashi ಇದ್ದಲ್ಲಿ ಕೊಳೆಯ ಮಾತೆಲ್ಲಿ. Powered by Citadel Developers, Astra Group, Sadguru Ayurveda Gram Floor Soap, Cycle Pure Agarbatti, V2 Realty. ಹೆಲೋ ಆ್ಯಂಡ್ ವೆಲ್ಕಮ್ ಟು ನಿಮ್ಮ ಎಲ್ಲರ ಮೆಚ್ಚಿನ ಚಾನೆಲ್ ನಮ್ಮ ಟಿವಿ. ಕರಾವಳಿ ಕರ್ನಾಟಕದ ನಾಡಿಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿ ಪ್ರಸ್ತುತಪಡಿಸುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶೋ ಶಶಿ ಡಿಟರ್ಜೆಂಟ್ ಪ್ರೆಸೆನ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 8 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್, ಅಸ್ತ್ರಾ ಗ್ರೂಪ್, ಸದ್ಗುರು ಆಯುರ್ವೇದಿಕ್ ಗ್ರಾಮ್ ಫ್ಲವರ್ ಸೋಪ್ ಹಾಗೂ ಸೈಕಲ್ ಪ್ಯೂರ್ ಅಗರಬತ್ತಿ. ನಮ್ಮ ಈ ಕಾರ್ಯಕ್ರಮಕ್ಕೆ ನೀಡಿದಂತಹ ಎಲ್ಲ ಸ್ಪಾನ್ಸರ್ಸ್ಗೆ ನಾವು ಥ್ಯಾಂಕ್ಸ್ ಅನ್ನು ಹೇಳ್ತಾ ಹೊಸ ಎಪಿಸೋಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಪಿಸೋಡ್ ಹೊಸ್ತು, ಆದರೆ ರೌಂಡ್ ಮಾತ್ರ ಹಳೇದು. ಆಲ್ರೆಡಿ ಸ್ಟಾರ್ಟ್ ಮಾಡಿದಂತಹ ಸೆಮಿಫಿನಾಲಿ ರೌಂಡಲ್ಲಿ ನಾವಿದ್ದೇವೆ. ಡಾನ್ಸ್ ಮಮ್ಮಿ ಡಾನ್ಸ್ನ ಮಮ್ಮೀಸ್ ಫೈನಲ್ಸ್ನತ್ತ ಅವರ ಒಂದು ದಾಪುಗಾಲನ್ನು ಹಾಕ್ತಾ ಇದ್ದಾರೆ. ಈ ಒಂದು ರೌಂಡ್ ಆದಮೇಲೆ ಯಾರು ಫೈನಲಿಸ್ಟ್ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಈ ಡಾನ್ಸಸಲ್ಲಿ ಅವರ ಬೆಸ್ಟ್ ಕೊಟ್ಟರೆ ಮಾತ್ರ. ಯಾಕೆಂದರೆ ಸೆಮಿಫಿನಾಲಿ ರೌಂಡಲ್ಲಿತ್ತು 2 ರೌಂಡ್. ಫಸ್ಟ್ ರೌಂಡಲ್ಲಿ ಆದಂತಹ ಫೇಸ್ ಆಫ್ ಹಾಗೂ ಗ್ರೂಪ್ ರೌಂಡಿನ 2 ಪಾಯಿಂಟ್ಸನ್ನು ಜಾಯಿನ್ ಮಾಡಿ ಆ್ಯಡ್ ಮಾಡಿ ಜಜ್ಮೆಂಟ್ ಕೊಟ್ಟ ಮೇಲೆ ಫೈನಲಿಸ್ಟ್ ನಮಗೆ ಸಿಗ್ತಾರೆ. ಸೊ ಈ ಸೀಸನ್ನ ಫೈನಲಿಸ್ಟ್ ಯಾರು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ಸೆಮಿಫಿನಾಲಿ ರೌಂಡ್ನ ಗ್ರೂಪ್ ರೌಂಡ್ ನೋಡಬೇಕಾಗುತ್ತೆ. ಸೊ ಒನ್ಸ್ ಅಗೇನ್ ವಾರ್ಮ್ ವೆಲ್ಕಮ್ ಟು ಶಶಿ ಡಿಟರ್ಜೆಂಟ್ ಪ್ರೆಸೆನ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 8. ನಮ್ಮ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಶಶಿ ಡಿಟರ್ಜೆಂಟ್ ಸೋಪ್. ಸೊ ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ ಈ ಟ್ಯಾಗ್ ಲೈನ್ನ ಜೊತೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ದೊಡ್ಡ ಸಪೋರ್ಟನ್ನು ನೀಡಿದ್ದಾರೆ. ಅವರಿಗೆ ಮೊದಲಾಗಿ ಥ್ಯಾಂಕ್ಸನ್ನು ಹೇಳಿ ಎಲ್ಲ ಸ್ಪಾನ್ಸರ್ಸಿಗೆ ಅಭಿನಂದನೆಯನ್ನು ಕೊಡ್ತಾ ನಮ್ಮ 8th ಸೀಸನಲ್ಲಿ ಆಗ್ತಾ ಇರುವಂತಹ ಸೆಮಿಫಿನಾಲೆ ರೌಂಡ್ಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಡ್ಜಸನ್ನು ಈ ಎಪಿಸೋಡ್ಗೆ ವೆಲ್ಕಮ್ ಮಾಡುವಂಥ ಸಮಯ. ಸೊ ಇಟ್ಸ್ ಟೈಮ್ ಟು ವೆಲ್ಕಮ್ ಡಾನ್ಸ್ ಕಾ ಡ್ಯಾಡಿ ಪ್ರಮೋದ್ ಆಳ್ವಾ ಸರ್. ವೆಲ್ಕಮ್ sir. Super. And on the other hand, we have the very handsome, talented Elton J. Superb. So we are on the group round. I hope you guys are having a chill pill. ಸೂಪರ್. ಸೊ ಜಡ್ಜಸ್ನ ಜೊತೆಗೆ ನಮ್ಮ ಜೊತೆ ಇದ್ದಾರೆ ಗೆಸ್ಟ್ಸ್. ಅಂದರೆ ಈ ವೇದಿಕೆಗೆ ನಾವು ಗೆಸ್ಟ್ ಅಂತ ಹೇಳುವಾಗ ಇಲ್ಲ, ನಮ್ಮ ಟಿವಿಯ ನಮ್ಮ ಈ ಡಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆಯ ಒಂದು ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಬೋದು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮ್ಮ 7ನೇ ಸೀಸನ್ನ ವಿಜೇತರು ನಮ್ಮ ಜೊತೆ ಇದ್ದಾರೆ. ಫಸ್ಟ್, ಸೆಕೆಂಡ್, ಥರ್ಡ್ ವಿನ್ನರ್, ಫಸ್ಟ್ ರನ್ನರ್, ಸೆಕೆಂಡ್ ರನ್ನರ್ 3 ಜನ ಒಟ್ಟಿಗೆ ಬಂದಿದ್ದಾರೆ. ಮತ್ತೆ ಈ ಎಪಿಸೋಡ್ನಲ್ಲಿ ನಮ್ಮ ಜೊತೆ ಅವರ ಒಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಲಿಕ್ಕಿದ್ದಾರೆ. ಸೊ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಆಸ್ ವಿ ವೆಲ್ಕಮ್ ಸೀಸನ್ 7 winners Priyanka, Shweta and Savita. Welcome to the show once again. Season 8 ನ ಸೆಮಿಫಿನಾಲೆ ಆಗ್ತಾ ಇದೆ. ಗ್ರೂಪ್ ರೌಂಡ್ ಅಲ್ಲಿ ಸೆಲೆಬ್ರೇಷನ್. ಸಂಕ್ರಾಂತಿ ಬಂತು ರಥೋ. ಎಸ್, ಬೇವು ಬೆಲ್ಲವನ್ನು ಹಂಚಿಕೊಂಡು ಜೀವನದಲ್ಲಿ ಬರುವಂತಹ ಸುಖ ಕಷ್ಟಗಳನ್ನು ಖುಷಿಯಾಗಿ ತಗೊಳ್ಬೇಕನ್ನುವಂತಹ ಒಂದು ಮಹತ್ವವನ್ನು ಸಾರುವಂತಹ ಹಬ್ಬ ಅಂತ ಹೇಳಿದರೆ ಸಂಕ್ರಾಂತಿ. ಈ ಸಂಕ್ರಾಂತಿ ಹಬ್ಬದ ಸಂಭ್ರಮಾಚರಣೆಯನ್ನು ವೇದಿಕೆಯಲ್ಲಿ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲಪ್ಪ. ನೋಡಬೇಕು ಅಂತ ಹೇಳಿದ್ರೆ ಜ್ವರದ ಚಪ್ಪಾಳೆಯೊಂದಿಗೆ ಮಾಡ್ಕೊಳ್ಳೋಣ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್, ದಟ್ ಇಸ್ ರೋಶ್ನಾ ಅಂಡ್ ಹರ್ ಗ್ರೂಪ್. ಸಂಕ್ರಾಂತಿ ಎಂದರೆ ಕೇವಲ ಹಬ್ಬವಲ್ಲ, ಅದು ರೈತನ ಹೃದಯದ ಹರ್ಷ. ಬೆವರು ಸುರಿಸಿ ಬಿತ್ತಿದ ಬೀಜಗಳು ಮೊಟ್ಟ ಮೊದಲಾಗಿ ಫಲ ಕೊಡುತ್ತಿದ್ದ ಕ್ಷಣ. ಹೊಲದಲ್ಲಿ ಬೆಳೆದ ಮೊದಲ ಬೆಳೆ ಕೈಗೆ ಸಿಕ್ಕಾಗ ರೈತನ ಮುಖದಲ್ಲಿ ಮೂಡುವ ನಗು ದೇವರ ಆಶೀರ್ವಾದದಂತೆ ಹೊಳೆಯುತ್ತದೆ. ಹಸಿರು ಹೊಲಗಳು, ಬಂಗಾರದ ಬಣ್ಣದ ಕಣಜಗಳು, ಗಾಳಿಯಲ್ಲಿ ನಾಟಿದ ಸುಗ್ಗಿಯ ಸುಗಂಧ, ಮನೆಯ ಮುಂದೆ ಎಳ್ಳು ಬೆಲ್ಲದ ಸಿಹಿ, ಹಸುವಿನ ಗಂಟೆಯ ನಾದ, ಮಕ್ಕಳ ಹರ್ಷಧ್ವನಿ. ಇವೇ ಹಳ್ಳಿಯ ಸಂಕ್ರಾಂತಿಯ ಜೀವ. ಭೂಮಿ ತಾಯಿ ಕೊಟ್ಟ ಮೊದಲ ಕೊಡುಗೆಯನ್ನು ದೇವರಿಗೆ ಅರ್ಪಿಸಿ ಊರವರೊಂದಿಗೆ ಹಂಚಿಕೊಳ್ಳುವ ಸಂಸ್ಕೃತಿ. ಪ್ರೀತಿ, ಶ್ರಮ ಮತ್ತು ಕೃತಜ್ಞತೆಯ ಸಂಕೇತವೇ ಸಂಕ್ರಾಂತಿ. ಅಮ್ಮನ ನೋಡಿರಮ್ಮ, ಸಮ್ಮಾನ ಮಾಡಿರಮ್ಮ, ಬಾಗಿನ ನೀಡಿರಮ್ಮ, ಭಾಗ್ಯಾನ ಬೇಡಿರಮ್ಮ. ಮಕ್ಕಳ ಬಳ್ಳಿಗೆ ಕುಡುಗೋಲಿಟ್ಟರು ನಗುತ್ತಾಳೆ ನಮ್ಮಮ್ಮ 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 ಭೂಮಿ ತಾಯಮ್ಮ.
ಸುಗ್ಗಿ ತಂದವಳಾರಮ್ಮ, ಈ ಹುಗ್ಗಿ ತಂದವಳಾರಮ್ಮ, ಈ ಅಂಬಲಿ ತಂದವಳಾರಮ್ಮ, ಈ ಓಕುಳಿ ತಂದವಳಾರಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ಸಂಕ್ರಾಂತಿ ಬಂತು ರಟೋ ಮನಸ್ಸಲ್ಲಿ ಮನಸ್ಸು ಬಿಟ್ಟೋ ಬಿಟ್ಟೋ ಸಂಕ್ರಾಂತಿ ಬಂತು ರಟೋ ಮನಸ್ಸಲ್ಲಿ ಮನಸ್ಸು ಬಿಟ್ಟೋ ಬಿಟ್ಟೋ ಎಳ್ಳು ಬೆಲ್ಲ ನೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮುದ್ದಾಯಿತು ಮೈಯಲ್ಲಿ ಏಳಿದೆ ಮನಧನ ಸಂಕ್ರಾಂತಿ ಬಂತು ರಟೋ ಮನಸ್ಸಲ್ಲಿ ಮನಸ್ಸು ಬಿಟ್ಟೋ ಬಿಟ್ಟೋ ಎಳ್ಳು ಬೆಲ್ಲ ನೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರಿದೆ ಮನಧನ ಈ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ನೀ ಬಂದೆ ನನ್ನ ಬಾಡಿಗೆ ಸಂಕ್ರಾಂತಿ ಬಂತು ರಟೋ ಮನಸ್ಸಲ್ಲಿ ಮನಸ್ಸು ಬಿಟ್ಟೋ ಬಿಟ್ಟೋ ಎಳ್ಳು ಬೆಲ್ಲ ನೀರಾಯಿತು ಸುಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮುದ್ದಾಯಿತು ಮೈಯಲ್ಲಿ ಏರಿದೆ ಮನಧನ ರಂಗೋ ರಂಗು ಹಳ್ಳಿ ರಂಗೋಲಿ ತೆಂಗು ಕಂಗು ಚಿಕ್ಕೋ ಜೋಕಾಲಿ ರಂಗೋ ರಂಗು ಹಳ್ಳಿ ರಂಗೋಲಿ ತೆಂಗು ಕಂಗು ಚಿಕ್ಕೋ ಜೋಕಾಲಿ ರೋಷನಾ ಇವತ್ತು ರೋಶನಿ ಆಗಿದೆ ನನಗೆ ವೆರಿ ಕಲರ್ಫುಲ್ ಪ್ರೆಸೆಂಟೇಷನ್. ಸೊ ಫಸ್ಟ್ ಆಫ್ ಆಲ್ ಫಾರ್ ಗೆಟಿಂಗ್ ದ ಕಲರ್ಸ್ ಟು ಸ್ಟೇಜ್, ಥ್ಯಾಂಕ್ ಯು ಸೋ ಮಚ್. ರೌಂಡ್ ಆಫ್ ಅಪ್ಲಾಸ್ ಟು ದ ಹೋಲ್ ಮ್ಯಾಮ್. ಬೇವು ಬೆಲ್ಲ ಎಲ್ಲಿ? ಬೇವು ಬೆಲ್ಲ ಅವು ಪೂರ ನಕ್ಕ ಪೂರ ಪೋತುಂಡ ಅಂತ. ಬಟ್ ಎನಿವೇಸ್ ಸಂಕ್ರಾಂತಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಈ ಡಾನ್ಸ್ನ ಮುಖೇನ ತಂದಿದ್ದೀರಾ. ಹೌ ವೆಲ್ ಡು ಯು ನೋ ಅಬೌಟ್ ದ ಫೆಸ್ಟಿವಲ್?
other than because of the dance? No, I If didn't not know for the much. dance. I didn't Yeah, know I much, want to know but that. through Ashte. this I got to know so many things are there, sir. So every Through this performance dance, baruvaga yes. Roshna learns something new. Yeah. And today she comes back with Sankranti. Yes, So sure. you are going to explain what is Sankranti to us. Sankranti, like through this dance, what I saw is through for the motherland. Thanks to the motherland for all the things what we get through it. So I knew only Makar Sankranti, which was celebrated in Mumbai. Yeah. What we give sweets, god god bola. God That- God bol, Uh-huh. God God bol. Tilgul khao, god god bol. bola. That much only I knew, but here I got so much colorful, sir. Made it through this dance. You So know every house dances like this dina hige dance ಮಾಡ್ತಾರೆ ಸಂಕ್ರಾಂತಿಗೆ. Is it? I didn't know. Because in my college they celebrate Makar Sankranti. There I've seen. ಇಲ್ಲ ಇಲ್ಲ nothing ಡಾನ್ಸ್ much. ಮಾಡೋದಿಲ್ಲ ಬಟ್ ಸೆಲೆಬ್ರೇಷನ್ ಅನ್ನ ಬಹಳ ಚೆನ್ನಾಗಿ ಸ್ಟೇಜ್ ಮೇಲೆ ತೋರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ದಿಸ್ ಸ್ಟೇಜ್ ಇಸ್ ನಾಟ್ ಓನ್ಲಿ ಅಬೌಟ್ ಎಂಟರ್ಟೈನ್ಮೆಂಟ್, ಇಟ್ ಇಸ್ ಅಬೌಟ್ ಇನ್ಫೋಟೈನ್ಮೆಂಟ್. ಎಷ್ಟೊಂದು ಇನ್ಫಾರ್ಮೇಶನ್ ಕಲೀಲಿಕ್ಕೆ ಸಿಗುತ್ತೆ. ಸೊ ಯು ಆರ್ ಅ ಲೆಕ್ಚರರ್, ರೈಟ್? Yes. ಯಾ, ಸಿ ಯು ಆಲ್ಸೋ ಗೆಟ್ ಟು ಲರ್ನ್ ಫ್ರಮ್ ದಿಸ್ So ಪ್ಲಾಟ್ಫಾರ್ಮ್. many things I've learned, ma'am. Not this. ಓಕೆ, Many things. ಏನೆಲ್ಲ ಕಲ್ತಿದ್ದೀರಾ? ಲೆಟ್ಸ್ ಸಿ ವಾಟ್ ಆಲ್ ಯು ಸ್ಟಡಿ ಲರ್ನ್ಡ್ ಆಫ್ಟರ್ ಕಮಿಂಗ್ ಹಿಯರ್. First time I told dance, I didn't know dance is so You're only difficult. real person. Yes, real person, and I was feeling what I like. I will dance and I enjoy that. But through this Dance Mummy dance, I got to know that dance is actually very difficult, and it's a continuous learning Dance process is which discipline. we will Dance never is end. definitely It's discipline. never no end for it. Yes. And other things means learning patience, managing work, house, work, kids. Through that, overcoming like keeping aside our comfort zone, coming, learning, spending time every day for this, which is not at all easy. Many things I learned. That's ಬೆಲ್ಲ ಆಯ್ತಾ? ಟೀಚರ್ ನಿಲ್ಸೋದಿಲ್ಲ ಇಲ್ಲಾದ್ರೆ. many things. ಐ ಅಂಡರ್ಸ್ಟ್ಯಾಂಡ್ ಎಮೋಷನ್, ಬಟ್ ಕಂಗ್ರ್ಯಾಚುಲೇಷನ್, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಆ್ಯಂಡ್ ದ ಹೋಲ್ ಟೀಮ್ ಆ ಸಂಕ್ರಾಂತಿದು ಖುಷಿ ಮುಖದಲ್ಲಿ ಕಾಣಿಸ್ತಾ ಇತ್ತು. ಟೆಕ್ನಿಕಲಿ ಅಬೌಟ್ ದ ಡಾನ್ಸ್ ಜಡ್ಜಸ್ ಹೇಳ್ತಾರೆ, ನಾವು ನೋಡೋದು ಕಲರ್ ಮತ್ತು ಖುಷಿ ಮಾತ್ರ. ಸೊ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾವಾಗ ಬರುತ್ತೆ ಆವಾಗ ತಗೊಳ್ಳಿ, ಆಯಿತಾ? ಇನ್ನೊಂದು ಅಪ್ರಿಷಿಯೇಟ್ ಮಾಡಬೇಕಾಗಿರುವಂತಹ ಒಂದು ವಿಷಯ ಈ ತಂಡದಲ್ಲಿ ಎಸ್ಪೆಷಲಿ ಯೂಶ್ವಲಿ ಕೊರಿಯೋಗ್ರಾಫರ್ಸ್ನಾಕೆಲ್ಲ ಯಾನ್ ಸೀನಿಯರ್ ಕೊರಿಯೋಗ್ರಾಫರ್ ಯಾನ್ ಡಾನ್ಸ್ ಮಲ್ಪುಜಿ ಬೇತಕ್ಲೇನು ಪಾಡುವೆ, ಬಟ್ ಚರಣ್ ಒನ್ ಪರ್ಸನ್ ಈಸ್ ಅ ಪರ್ಸನ್ ಹೂ ಕಮ್ಸ್ ಅಪ್ ಆ್ಯಂಡ್ ಡಾನ್ಸಸ್ ಆ್ಯಂಡ್ ಶೋಸ್ ಹಿಸ್ ಡೆಡಿಕೇಶನ್. ದಿಸ್ ಇಸ್ ನಥಿಂಗ್ ಪರ್ಟಿಕ್ಯುಲರ್ಲಿ. ಆ್ಯಂಡ್ ಆಕಲ್ ಬತ್ತದ ವೇದಿಕೆಗೆ ಡಾನ್ಸ್ ಮಲ್ಪನಾಗ ವಿ ಫೀಲ್ ಗುಡ್ that it is not about seniors or juniors, it is about I am there to support my student anta. Really appreciations for that. And he is a so busy person having so much work, but still in such a short time he learned so well, and he's the best, sir. He no doesn't doubt. even take the middle Yeah. stage, ನಾನು ಸೆಂಟ್ರಲ್ಲೇ ಇರಬೇಕು ಅದು ಏನೂ ಇಲ್ಲ, ನಾನು ನನ್ನ ಕಂಟೆಸ್ಟೆಂಟ್ಗೋಸ್ಕರ ವೇದಿಕೆಯಲ್ಲಿ ಇರ್ತೀನಿ ಅನ್ನುವಂಥ ಒಂದು ಗುರುವಿನ that feel, no, it is very very appreciated. So God Yes. bless you much more, Charan. God Yes. bless you. Now Mike Charanige. Mike Charanige. Okay, right. ಈ ಕಾನ್ಸೆಪ್ಟ್ ಕಂಡ್ರೆ ಅಥವಾ ಈ ಕಾನ್ಸೆಪ್ಟ್ ಮಲ್ಪೋಡು ಪಂಡು ವೈ ಮಸ್ತ್ ವರ್ಷ ಮಮ್ಮಿ ಡ್ಯಾನ್ಸ್ ಕಲ್ಪ ಒಂದಿಲ್ಲ, ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ಓಕೆ. ಸೊ ಸೆಲೆಬ್ರೇಷನ್ ರೌಂಡ್ ಮನೆಗೆ ನಾನು ಏಪಲ್ ಏನು ಸಂಕ್ರಾಂತಿ ಒಂಜಿ ಮಲ್ಪೋಡು ಮಲ್ಲಿ ಒಂಜಿ ಮೂಜಿ ವರ್ಷ ಸೀಸನ್ 6 ಏನೋ ಒಂದಿಲ್ಲ ಅವ್ನು ದಾದ ನಂಗೆ ಮಲ್ಪೋಡು ಬಂದು ಫೀಲ್ ಇತ್ತು. ಸೊ ಈ ಸಲ ಪ್ರಶಾಂತ್ ಸರ್ ಮೆಸೇಜ್ ಫಸ್ಟ್ ಏನೋ ಮೆಸೇಜ್ ಸಂಕ್ರಾಂತಿ ಅನ್ನ ಗುರ್ತಿಜಿ ಇದನ್ನೇಪಲ್ ನಾನು ಏಪಲ್ ಲೇಟ್ ಮಲ್ಪನು ಟೆಕ್ಸ್ಟ್ ಚೂಸ್ ಮಲ್ಪನು. ಬಟ್ ಈ ಸಲ ನಾನು ಮೆಸೇಜ್ ಬತ್ತಿನ ವೆರಿ ನೆಕ್ಸ್ಟ್ ಎನ್ನೇ ಮೆಸೇಜ್ ಫಸ್ಟ್ ಬತ್ತಿನ ಸಂಕ್ರಾಂತಿ ಮೇರೆ ಫೋನ್ ಮಲ್ತೀನಿ ನಾವು ಎಂಚಿನ ಸಂಕ್ರಾಂತಿ ಈ ಮನಿಪಂದ ಯಾನ್ ಆ್ಯಪ್ ಮನಿಪಂದಕ್ಕಲ್ಲಿ ಯಾ ಮಲ್ಪೇರಿ. ಸೊ ಆರೆಗ್ಲ ಸಂಕ್ರಾಂತಿ ಮಂಗೆ ದಾದ ಗೊತ್ತಿಜ ಥೀಮ್ ಅಂದು, ಬಟ್ ಸ್ಟಿಲ್ ದಾದ ಮಲ್ತಾ ನನ್ನ ತೋಡು ಜಡ್ಜಸ್ ಇನ್ನು ನನ್ನ ತೋಡು ಜಡ್ಜಸ್ ದಾದ ಮನ್ಪೇರ ನಾನು ಈರು ಪಂತಿನ ಕಾನ್ಸೆಪ್ಟ್ಗಳ ಇತ್ತೆ ಬತ್ತಿನ ಸ್ಟೇಜ್ ಇಡು. ಆರ್ ಯು ಹ್ಯಾಪಿ? ಯಾ ಹೆಂಗೆ ಮಸ್ತ್ ಖುಷಿ ಮಲ್ತೆ ಡ್ರೀಮ್ ಇತ್ತು ಮಲ್ಪೋಡು ಅಂದ್ರೆ ಮಲ್ತೆ. ರೈಟ್, ವಂಡರ್ಫುಲ್. ಸೊ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಕಲರ್ಫುಲ್ ಟೀಮ್ ಸಪೋರ್ಟ್ ಮಲ್ದಿರ್ ಮಸ್ತ್ ಕಲರ್ಫುಲ್ ಅದು ತೋಜ್ವೇರು ಬಾರಿ ಪೋರ್ಲು ತೋಜ್ವೇರು. ಬೊಕ ವೈಫ್ ಉಲ್ಲೇರು ಮಲ್ಪ ಒಲ್ಲೇರು ಗೊತ್ತಾಗ್ಬಿಸಿ ಅದೇ ಅಲ್ಪ ಬೊಕ ಎನ್ನ ಮಗಲು ಉಲ್ಲಲೆ ಒಂದು ವೈಫಾ ಅವೆನ್ನ ವೈಫ್ ಯಾನಪ್ಪ ಪನ್ಪುನು ಚಿಲ್ಲರ್ ಪಿಲ್ಲರ್ ನಕ್ಲಿ ಕುಲ್ಲಾಲೆ ಆರೇನು ಒಂಚೂರು ಸೈಡ್ ಇಡು ಅಂತಲೆ ಮುಲ್ಬಲ್ಲೆ ಮೇಡಮ್ ಮುಲ್ಬಲ್ಲೆ. ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಚರಣ್. ಓಕೆ, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಚೋಟು. ಓ ಬಲ್ಲೆ ಫ್ಯಾಮಿಲಿ ಕಂಪ್ಲೀಟ್. ಒಂಜಿ ಫ್ಯಾಮಿಲಿ ಫೋಟೋ ತೆಪ್ಪಲೆ ರಕ್ಷನ್. ಸೊ ಮಲ್ಲ ಮೆಗ್ಗೆಲು ಉಲ್ಲೆ ಏರುಲ್ಲೇರು ಹರ್ಷ
ಬೊಕ ವೈಶಾಖ್ ಪೂರ ಎಂಕಲ್ನ ಒಂದು ಟೀಮ್ಮೇಟ್ ಬಟ್ ಈರ್ ಫ್ಯಾಮಿಲಿ ಬಂದಾಗ ಎನ್ನ ಮೆಗ್ಗೆ ಎನ್ನ ಚಿಕ್ಕಮ್ಮನ ಮಗೆ ಮಾಮನ ಮಗೆ ಅಂತ ಬಂದ್ಪಾರಂದೇನಿ. ಬಟ್ ಎನಿವೇಸ್ ಡಾನ್ಸ್ ಅಥವಾ ಆರ್ಟಿಸ್ಟ್ ನಕ್ಲಿಗೆ ಅಕ್ಲನ ಟೀಮ್ ಡಿಪ್ಪು ನಕ್ಲೇ ಫ್ಯಾಮಿಲಿ. ಸೊ ದ ಹೋಲ್ ಫ್ಯಾಮಿಲಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ಅ ವಂಡರ್ಫುಲ್ ಬಿಗಿನಿಂಗ್. ಮಕರ ಸಂಕ್ರಾಂತಿ ಅನ್ನುವಂಥ ಹಬ್ಬ ಬೇವು ಬೆಲ್ಲವನ್ನು ಹಂಚಿ ಮಾಡುವಂಥದ್ದು. ಜೀವನದ ಏತೆ ಕಷ್ಟ ಸುಖ ದುಃಖ ಬರಡ ಇನ್ ಪೂರ ಶೋಕುಡು ಖುಷಿಟ್ಟು ದೆತ್ತೊಂದು ಪೋಡು. ಇಟ್ ಈಸ್ ನಾಟ್ ಓನ್ಲಿ ಸುಖ ಆಲ್ವೇಸ್, ನಾಟ್ ಓನ್ಲಿ ದುಃಖ ಆಲ್ವೇಸ್. ಅವ್ರು ಅಡ್ಡಲ ಬರ್ಪುಂಡು ಐನು ಖುಷಿ ಆದದತ್ತ ನೋಡು ಪನ್ಪುನಂಚಿನ ಒಂಜಿ ಮೆಸೇಜಿನ ಕೊರ್ಪುನಂಚಿನ ಒಂಜಿ ಸೆಲೆಬ್ರೇಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಮೆಸೇಜ್. ಮೇಡಮ್, ರೆಡಿ ಫಾರ್ ದ ಕಾಮೆಂಟ್ಸ್? ವಿಚ್ ಜಡ್ಜ್ ಯು ಚೂಸ್, ಬೇವು ಆರ್ ಬೆಲ್ಲ? Whoever is ready to speak first. Smart. Both are not ready. Both are not. Now choose. But we need comments. We want to Yeah, know yeah, yeah. how Now it choose. was. Yes, Elton sir. First of all, this is for Charan, okay? Charan sir na onji dada pannaga ir pandilaka are yan eighth experienced choreographer avade, eighth experienced dancer uppade, eighth janan kalpade elli avade malla avade avu eppalar manassude deetina janane at because yanare eppardu ಪರಿಚಯ ಇತ್ತೆಗ್ಲ ರಂಚನೆ ಉಲ್ಲೇರಿ ಪಾತೆರ್ನ ಅವಡು ಬೇಲೆಯಾರ್ನ ಎಪ್ಪರ್ದುಲ ತೂತೆ he is still the same and hats off for it, hats off. Super. Thank you. And ಏಪಲ ಪನ್ಪೇರು ಪರ್ಸ್ನಲ್ ಬೊಕ್ಕೊಂಜಿ ಪ್ರೊಫೆಷನಲ್ ಲೈಫ್ ಮಿಕ್ಸ್ ಮಲ್ಪೆರೆ ಬಲ್ಲಿ ಪಂದು ಬೇರೆ ಮಿಕ್ಸ್ ಮಂತದ ಈ ಸತಿ 6 ಹಾಕುನಟುಲ್ಲೆರ ಅಂದು ಕೂಡ ಪೂರ ಫ್ಯಾಮಿಲಿಯ ಮೂಲುಂಡು ಪಂಡ ಆರೆಗೆ ಒಂಜಿ ಟ್ರೈನಿಂಗ್ ಕೊರ್ನಿ ಸರಿ ಇಂಚನೆ ನಲ್ಪು ನೆಕ್ಸ್ಟ್ ಟೈಮ್ ಪಾರ್ಟಿಸಿಪೇಟ್ ಆದ ಬರ ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂ ಮಲ್ಪಾರ ಐಕ್ ರೆಡಿ ಮಲ್ಪು ಪಪ್ಪಿ. ವೆರಿ ಗುಡ್, ವೆರಿ ಗುಡ್. ಐ ಲವ್ ದ ಸ್ಪಿರಿಟ್ ಅನ್ಚೊಪ್ಪೋಡು. ಬಟ್ ಎಸ್ ನೆವರ್ದಲೆಸ್ ಹೋಲ್ ಪರ್ಫಾರ್ಮೆನ್ಸ್ ಹೆಂಗೆ ಫಸ್ಟ್ ಕ್ವಶನ್ ಇದಾದ ಪನ್ನಾಗ ನಿಂಕೆಲ್ಲ ಮಾತ್ರನೆಲ್ಲ ಕಾಸ್ಟ್ಯೂಮ್ಸ್ ಉಂಡತೆ ಬ್ಯೂಟಿಫುಲ್. ಥ್ಯಾಂಕ್ ಯು. ಸೀರಿಯಸ್ಲಿ ಬಂತೆ ಬ್ಯೂಟಿಫುಲ್. ಫಸ್ಟ್ ಲೈಟ್ ಫುಲ್ ಓಪನ್ ಆನಾಗ ಮಾತೆರ್ಲ ಒಂಜಿ ಫಾರ್ಮೇಷನ್ ಒಂಜಿ ಸ್ಟಾರ್ಟ್ ಮಂತ ನಲಿಪೆರೆ ದ್ಯಾಟ್ ಕಿಲ್ಡ್ ಇಟ್. ಅವಲೇ 6 ಹಾಕ್ಯಾರ ಫಸ್ಟ್. ಐದ್ ಬೊಕ್ಕ ಇಟ್ ವೆಂಟ್ ಆನ್ ಆ್ಯಂಡ್ ಒಂದು ಯಾನ್ ಪನೋಡಣ್ಣ ಒನ್ ವರ್ಡ್ ಪನೋಡಣ್ಣ ದಿಸ್ ಇಸ್ ಅ ಪಕ್ಕ ಟಿಪಿಕಲ್ ಮಸಾಲಾ ಸೆಲೆಬ್ರೇಷನ್ ಪರ್ಫಾರ್ಮೆನ್ಸ್ ಬಂತ. ಸೂಪರ್, ವಾವ್. ಓಕೆ, ಕ್ಲೀನ್ ಇತ್ತಂಡೆ ದಾಲ ಎಕ್ಸ್ಟ್ರಾ ಇಂಚಿನ ಮಿತ್ರದಾದ ಒಂದು ಮನ್ಪಗ ಒಂದು ದಾಲ್ ಎಜ್ಜಿ ಏತ್ ಬೋರ್ಡು ಈ ರೌಂಡ್ಗು ಆತ್ ಮಂತ್ದರ ಅಂದು ಯಾನ್ ಅನ್ಸ್ವೆ. ಸೀರಿಯಸ್ಲಿ ಆತ್ ಪ್ರಿಟಿ ಆದ ಪೂರ ಗರ್ಲ್ಸ್ ಏತುಲೆ ಏತ್ ಪೊರ್ಲು ತೋಜ್ವೇರ್ ತಿಳಿಪ್ಲೆ. ಸೀರಿಯಸ್ಲಿ ದೇ ಆರ್ ಸ್ಟಿಲ್ ಬ್ಲಶಿಂಗ್, ದೇ ಆರ್ ನಾಟ್ ಸ್ಮೈಲಿಂಗ್ ಆಲ್ಸೋ. ಸೀರಿಯಸ್ಲಿ ಬಾಯ್ಸ್ ಎಡ್ಡೆ ಎನರ್ಜಿ ಇರ್ತದೆ, ಎಡ್ಡೆ ಪರ್ಫಾರ್ಮ್ ಅಂತದೇರ್ ಆ್ಯಂಡ್ ಐ ಲವ್ ದ ಪರ್ಫಾರ್ಮೆನ್ಸ್. ಅಗೇನ್ ಕಮಿಂಗ್ ಬ್ಯಾಕ್ ಡೈರೆಕ್ಟ್ಲಿ ಟು ರೋಶ್ನಾ, ಐ ಥಿಂಕ್ ದಿಸ್ ಆಸ್ ಯು ಸೆಡ್ ಇದು ನಿಮ್ಮದು ಫಸ್ಟ್ ಪರ್ಫಾರ್ಮೆನ್ಸ್ ಕರೆಕ್ಟ್ ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ಥೀಮ್ ವೈಸ್ ಕರೆಕ್ಟ್. ಐ ಥಿಂಕ್ ಯು ಕುಡ್ ಹ್ಯಾವ್ ಡನ್ ಬೆಟರ್. ಓಕೆ, ನನಗೆ ಅನಿಸ್ತು ನಿಮಗೆ ಚೆನ್ನಾಗಿ ಮಾಡ್ಬೋದಿತ್ತು, ಬಟ್ ಯು ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್ ಆ್ಯಂಡ್ ದ್ಯಾಟ್ ವರ್ಕ್ಡ್ ಫಾರ್ ಮೀ. ಬಟ್ ಸ್ವಲ್ಪ ಇನ್ನೂ ಪ್ರಯತ್ನ ಮಾಡ್ತಿದ್ರೆ ಸ್ಪೆಷಲಿ ವಿತ್ ದ ಶುಗರ್ ಕೇನ್ ವಿಚ್ ಯು ಡಾನ್ಸ್ಡ್, ಓಕೆ, ಐ ಥಿಂಕ್ ಅಲ್ಲಿ ಸ್ವಲ್ಪ ಆಯಿತು. ನಿಮಗೆ ಗೊತ್ತು, ನಾನು ಹೇಳೋದಿಲ್ಲ ಜಾಸ್ತಿ, ಬಟ್ ಅದರ್ವೈಸ್ ಐ ಲವ್ ದಿ ಆ್ಯಕ್ಟ್. ಬ್ಯೂಟಿಫುಲ್ ಮಸಾಲಾ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್. Thank you so much, sir. ಸೂಪರ್. ನನ್ನ ಚೂರ್ ಪಂತನ ಚರಣ್ಣ ಕನ್ನಡಿತ್ತಿನ ಪುರ್ತು ಬಟ್ ವೆರಿ ಇಮೋಷನಲ್ ಪರ್ಸನ್. ಆರೆಗ್ ದಾದನ ಪಂಡಿ ಕೂಡ್ಲಿ ಗೆಟ್ಸ್ ವೆರಿ ಇಮೋಷನಲ್ ಅವನ್ ಎಂಕಲು ತೂಪ ಏಪಲ್ಲ. ಸೊ ವೆಲ್ ಡನ್. ಬೇವು ಹೀಗೆ, ಇನ್ನು ಬೆಲ್ಲ ಹೇಗೆ ನೋಡುವ, ರೈಟ್? ಓಕೆ, ಓವರ್ ಟು ಪ್ರಮೋದ್ ಸರ್. ಬೇವುನೇ ಇಷ್ಟು ಸ್ವೀಟ್ ಇರಬೇಕು, ಬೆಲ್ಲ ಹೆಂಗಿರಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್ ಚರಣ್ ಇರೆಗೋಸ್ಕರ ಒಂದು look at that. ಚರಣ್ ಪಂಡ್ ಎಂಕ್ಲೆಗ್ಲ ಮಸ್ತ್ ಇಮೋಷನಲ್. ಕುಡ್ಲಡ್ ಡಾನ್ಸ್ ಸ್ಟಾರ್ಟ್ ಅಪ್ಪಿನ ಒಂಜ 25 years ದಿಂಚ ಎಂಕ್ಲು ಒಟ್ಟಿಗೆ ಡಾನ್ಸ್ ಟೀಮ್ ಹಿಡಿತಿನಕ್ಲು, ಒಟ್ಟಿಗೆ ಪೆಟ್ಟು ಮಲ್ತೊಂದಿತ್ತಿನಕ್ಲು, ಒಟ್ಟಿಗೆ ರಾಜ ಒಂದಿತ್ತಿನಕ್ಲು, ಒಟ್ಟಿಗೆ ಜೋಕ್ ಮಲ್ತೊಂದಿತ್ತಿನಕ್ಲು ಆತ್ ಕ್ಲೋಸ್ ಇತ್ತು. ಸೊ ಚರಣ್ ಎಂದು ಬಂದಾಗ ಎಂಕ್ಲಿಗೆ ಡೆಫಿನೆಟ್ಲಿ ಅವು ಇಮೋಷ್ನಲ್ ಕನೆಕ್ಷನ್ ಉಂಡೆ ಪ್ರತಿಯೊಂದು ಡಾನ್ಸರ್ ಕುಡ್ಲಾಡ್ ಇದು ಬತ್ತಿನಾಗ. ಸೊ ಎಂಕ್ ದಾದ ಸೌಜನ್ಯ ಆಲ್ರೆಡಿ ಇರ್ ಪಂಡರ್ ಒಂಜಿ
ಟೀಮ್ ಕಟ್ಟುನ ಇತ್ತದ ಕಾಲಡೊಂದು ಅತಿ ಅವು ಇತ್ತದ ನಮ್ಮ ನೆಟ್ಟು ಒಂಜಿ ಹೊಸ ಗ್ರೂಪನ್ನು ಇರೆಗ್ ಕಟ್ಟುನ ಪಂಡ ಮಸ್ತ್ ಕಷ್ಟ ದಯಮಂಡ ಇತ್ತ ಒಂಜಿ ಕುಡ್ಲಡ್ ಫ್ರೀಲಾನ್ಸ್ ಒಂಜಿ ಸ್ಟಾರ್ಟ್ ಆತನು ಡಾನ್ಸರ್ಸ್ ಮುಲ್ಪ ದುಂಬ ಅಂಚೆ ಇತ್ತು ನಮ್ಮ ಡಾನ್ಸ್ ಮಲ್ತಂದು ಪುನಃ ಇತ್ತದ ಡಾನ್ಸರ್ ಇನ್ನು ಮುಲ್ಪ ನಾನು ಅಲ್ತಡ ಕುಡಂಜಿ ಎಲ್ಲ ಕುಡಂಜಿ ಗ್ರೂಪ್ ಬ್ಯಾಂಗ್ಳೂರ್ ಸ್ಟೈಲ್ ಮುಂಬೈ ಒಂಜಿ ಟೀಮಿದೊಟ್ಟಿಗೆ ಇಮೋಷನಲ್ ಭಾರಿ ಕಡಿಮೆ ಅಪ್ಪುಂಡು ದಯಪಂಡ ಒಂಜಿ 10 ಗ್ರೂಪುಡು ಪರ್ಫಾರ್ಮ್ ಮಲ್ತಂದುಪೆ ಸೊ ಕಮರ್ಷಿಯಲ್ ಇತ್ತೆ ಆ ಬಾಂಡಿಂಗ್ ಆ ಎತ್ತು ಟೀಮನು ಅವು ಡಿಸ್ಟ್ರಾಯ್ ಅದು ಪೋಂಡಲ ಆಯ್ನು ಕೂಡ ಕಟ್ಟುದು ಕೂಡ ಎಂಕ್ ಮಲ್ಪೆ ಪನ್ಪಿನಂಚಿನ ಕಾನ್ಫಿಡೆನ್ಸ್ ದುಂಬು ಪೋಯ್ನಾರೆ ಚರಣ್ ಸರ್ ಅವೊಂಜಿ ಮಸ್ತ್ ಇಷ್ಟ ಆಯ್ನ ಚರಣ್ ದಯಪಂಡ ಇನ್ಸ್ಪಿರೇಷನ್ ಅವು ಆಯ್ಜಾ ಎನ್ನ ಈ ಟೀಮ್ ಒಂಜಿ ಟಾಪ್ ಲೆವೆಲ್ ಇಟ್ಟಿನ ಪೋಂಡ ನೆಕ್ಸ್ಟ್ ಅನ್ನು ಕೂಡ ಒಂಜಿ ಕಟ್ಪೆ ಅಂದ್ ಬಂದು ಎಂಕ್ಲು ತೂತಿನಕ್ಕಲು ಸೊ ಅವು ಒಂಜಿ ಅಪ್ರಿಷಿಯೇಟ್ ಮಲ್ಪೆ ಇನ್ನಿತ ಪರ್ಫಾರ್ಮೆನ್ಸ್ದ ಬಗ್ಗೆಲ್ಲ ಮೇಯ್ನ್ ಸೆಂಟ್ರಲ್ ರೋಲ್ ಇಜ್ಜಂದ್ರೆಲ್ಲ ಸೈಡ್ ಉಂತದು ಯಾನ್ ಆ್ಯಸ್ ಅ ಸೈಡ್ ಡಾನ್ಸರ್ ಅದು ನಲ್ಪೆ ಎನ್ನ ಸ್ಟೂಡೆಂಟ್ ದುಂಬು ಬರೋದು ಆನೆ ಸೆಂಟರ್ ಕೊರ್ದು ಆಯ್ಗೆ ಹೀರೋ ಕ್ಯಾರೆಕ್ಟರ್ ಕೊಡ್ದು ಆನ್ ಸೈಡ್ ನಲ್ಪೆ ಅಂದು ಪಂಡದ ಒಂಜಿ ಸಪೋರ್ಟ್ ಮಲ್ತಿನ ಒಂಜಿ ಮಲ್ಲ ಒಂಜಿ ಅವು ಮನಸ್ಸು ಭಾರಿ ಕಡಿಮೆ ಪುನೀತದ ಕೊರಿಯೋಗ್ರಾಫರ್ಸ್ ನಕ್ಲೆಗೆ ಆಯ್ನಾರು ಭಾರಿ ಶೋಕುಡ್ ಪ್ರೂಫ್ ಮಲ್ತಾರೆ ಐಕು ಕುಡೊಂಜಿ ಹ್ಯಾಟ್ಸ್ ಆಫ್ ಚರಣ್ ಸರ್ ಕಾನ್ಸೆಪ್ಟ್ ಭಾರಿ ಶೋಕದ ಭಾರಿ ನೀಟ್ ಆ್ಯಂಡ್ ಕ್ಲೀನ್ ಕಾನ್ಸೆಪ್ಟ್ ಪ್ರತಿ ಒಂಜಿ ಪ್ರಾಪ್ಗೊಂಜಿ ಮೀನಿಂಗ್ ಇತ್ತು ಪ್ರತಿ ಒಂಜಿ ಪ್ರಾಪ್ ಬಾರದೇರ ಪತ್ತ ಕರ್ಮದ ಅವಾರ್ಡ್ ಬೈ ಅವಾರ್ಡ್ ಪೆತ್ತ ಅವಾರ್ಡ್ ಇರ್ನ ಪ್ರತಿ ಒಂಜಿ ನಮ್ಮ ತೂಪ ಆ ಸೆಲೆಬ್ರೇಷನ್ ಬಂದಾಗ ಸ್ಪೆಷಲಿ ಹಳ್ಳಿ ಸೈಡ್ ಪುರ ನಮ್ಮ ಈ ಸಂಕ್ರಾಂತಿ ಪೋನಾಗ ನಮಕೊಂದು ಪೂರ ತುಯರ್ ತಿಕ್ಕೊಂಡು ಸೊ ಆ ಕಂಪ್ಲೀಟ್ ಫಸ್ಟು ಎಲ್ಟನ್ ಸರ್ ಪಂಡಿನಂಚೇನು ಫಸ್ಟ್ ಓಪನ್ ಆನ ವಾವ್ ಆ LED ಅವಾರ್ಡ್ ಆ ಪ್ರಾಪ್ಸ್ ಅವಾರ್ಡ್ ಎವ್ರಿಥಿಂಗ್ ವಾಸ್ ಸೋ ಕಲರ್ಫುಲ್ ಅದು ಒಂಜಿ ಡಿವೈನ್ ಒಂಜಿ ಫೀಲ್ ಬರೋಂದಿತ್ತು ಸೊ ಕೊರಿಯೋಗ್ರಫಿ ಜೋಕುಲು ಡಾನ್ಸರ್ಸ್ನಾಗ ಪೂರ ಸೂಪರ್ ಮಲ್ತೇನು ಇತ್ತ ನಮ್ಮ ಕಂಟೆಸ್ಟೆಂಟ್ ರೋಶ್ನಿ ಕೇರಳಡ್ ಬಾರ್ನ್ ಆದ ಬಾಂಬೆಡ್ ಕಲ್ತದು ಮುಲ್ಪ ಬತ್ತದು ಮುಲ್ತ ಪ್ರತಿ ಒಂಜಿ ನಮ್ಮ ಕಲ್ಚರನ್ನು ಕಲ್ತದು ಐನ್ ಮಲ್ತೊಂದು ತುಲೆ ಕಂಪ್ಲೀಟ್ ಒಂಜಿ ಕೇರಳ ಬಣ್ಣ ನಮಕ್ ವೈಟ್ ಸಾರಿ ತೋಜುಂಡು ಮುಲ್ಪ ಕಂಪ್ಲೀಟ್ ನಂಜಿ ನಮ್ಮ ಕರ್ನಾಟಕದ ಹುಡುಗಿ ಸೊ ಭಾರಿ ಖುಷಿ ಆ್ಯಂಡ್ ರೋಶ್ನಿ ಸೊ ತುಂಬ ಚೆನ್ನಾಗಿ ಮಾಡಿದ್ರಿ ತುಂಬ ಕಾನ್ಫಿಡೆನ್ಸ್ ಮಾಡಿದ್ರಿ ಸ್ವಲ್ಪ ಎಕ್ಸ್ಪ್ರೆಷನ್ ಸ್ವಲ್ಪ ಕಡಿಮೆ ಮಾಡಿದ್ದೆ ಮಿಡ್ಲಲ್ಲಿ ಯಾವಾಗ ಸಹ ರೋಶ್ನಿದು ಪರ್ಫಾರ್ಮೆನ್ಸ್ ಅಂದರೆ ನನಗೆ ಈಗ ಸಹ ಅದು ಈ ಹಸಿ ಬಾದಿ ಅದೇ ನೆನಪು ಬರ್ತಾ ಉಂಟು ಸ್ವಲ್ಪ ನರ್ವಸ್ ಆದ್ರಾ ರೋಶ್ನಿ ಯಾಕೆ ಫುಲ್ ನಿಮ್ಮ ಪ್ರಾಪರ್ ಯಾವಾಗ ಸಹ ರೋಶ್ನಿ ಬರ್ತಾರಲ್ಲ ಒಂದು ಫುಲ್ ಆನ್ ಎಕ್ಸ್ಪ್ರೆಷನ್ ಫುಲ್ ಆನ್ ಬ್ಯಾಂಗ್ ಆನ್ ಹೇಗೆ ಸಹ ಪರ್ಫಾರ್ಮೆನ್ಸೆ ಮೇ ಬಿ ಗ್ರೂಪಿನವರು ತುಂಬ ಎನರ್ಜಿ ಹಾಕಿ ಮಾಡಿದ್ರೆ ಅದು ನಿಮಗೆ ನೆಗೆಟಿವ್ ಆಯ್ತಾ ರೋಶ್ನಿ ನನ್ನ ಕನ್ನಡ ಅರ್ಥ ಆಯ್ತಲ್ಲ ಇಂಗ್ಲೀಷಲ್ಲಿ ಹೇಳ್ಬೇಕಾ No, sir, I understood. Okay. I tried to use my full energy. And I felt I am giving expressions. I don't know now. Don't know at that time how I gave expressions, Okay, but fine, I have given my best. Yeah. ಓಕೆ ಫೈನ್ ಚೆನ್ನಾಗಿ ಮಾಡಿದ್ರಿ ಬಟ್ ನಿಮ್ಮದು ಮೊದಲು ಪ್ರೀವಿಯಸ್ ಪರ್ಫಾರ್ಮೆನ್ಸ್ ನಾವು ನೋಡಿದ ಕಾರಣ ನೀವು ಮೊದಲೇ ಎಷ್ಟು ಬಿಂದಾಸ್ ಆಗಿ ಆ ಒಂದು ಚಿಕ್ಕ ಪಾಯಿಂಟ್ ಒಂದು 100ಅಲ್ಲಿ 1 ಪಾಯಿಂಟಲ್ಲಿ ಸ್ವಲ್ಪ ಇದು ಆಗ್ತದೆ ಇಲ್ಲದಿದ್ದರೆ ಬೇರೆ ಲೆವೆಲ್ಗೆ ಹೋಗ್ಬೋದಿತ್ತು ಯಾಕೆಂದರೆ ಮೇನ್ ಕಂಟೆಸ್ಟೆಂಟ್ ನೀವಲ್ವಾ ನಿಮ್ಮನ್ನು ನಾವು ಹೈಲೈಟ್ ಮಾಡಲೇಬೇಕಾಗ್ತದೆ ಮತ್ತೆ ಎಲ್ಟನ್ ಸರ್ ಹೇಳಿದ್ದು ಅದೊಂದು ಪ್ರಾಪ್ ನೀವು ಮಟ್ಕ ಪಾಸ್ ಮಾಡೋದಾಗಲಿ ಪ್ರತಿಯೊಂದು ಪ್ರಾಪ್ಸ್ ತುಂಬ ಯುನೀಕ್ ಇತ್ತು ತುಂಬಾ ಒಂದು ಕಲರ್ಫುಲ್ ವಾವ್ ದಿಸ್ ಇಸ್ ರಿಯಲಿ ಒಂದು ಸೆಲೆಬ್ರೇಷನ್ ರೌಂಡ್ ಅಂತೇಳಿ ಅನಿಸ್ತು ತುಂಬ ಖುಷಿ ಆಯಿತು ಒಂದು ವೇಳೆ ನೆಕ್ಸ್ಟ್ ರೌಂಡಿಗೆ ಸಿಲೆಕ್ಟ್ ಆದರೆ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಚರಣ್ ನೆಕ್ಸ್ಟ್ ಸೀಸನ್ಗೆ ನಿಮ್ಮ ಹೆಂಡತಿ ಆಸ್ ಅ ಕಂಟೆಸ್ಟೆಂಟ್ ಆಗಿ ಬರಲೇಬೇಕು ಡಾನ್ಸ್ ಮಮ್ಮಿಗೆ ಹೇಳಿ ಥ್ಯಾಂಕ್ ಯು ಸೊ ಮಚ್ ಎಂಕ್ ಬಂಗ ಪುಂಡಿ ಯಾಕೆ ಕಂಟ್ರೋಲ್ ಮಾಡ್ತಾರೆ ದೈ ಕಂಟ್ರೋಲ್ ಹುಡು ಯಾನ್ ಪಿರೋಡ್ ರಾತ್ರಿ ಇಡೀ ಜಪ್ಪನಲ್ಲ ಡ್ಯಾನ್ಸ್ ಯಾವಾಗ ಆಪುಜ್ಜಿ ಈಸಿ ಅಲ್ವಾ ನಿಮಗೆ ಯಾಕೆ ಈಸಿ ಬ್ಯುಸಿ ಇರುವಾಗ ರಾತ್ರಿ ಸಹ ಕೊರಿಯೋಗ್ರಫಿ ಮಾಡ್ಬೋದಲ್ವಾ ಹತ್ತಿರ ಕೊರಿಯೋಗ್ರಾಫರ್ ಇರುವಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಲಾಸ್ಟ್ ಟೈಮ್ ಒಂದು ಪ್ರೋಗ್ರಾಮ್ಗೆ ಹೋಗುವಾಗ ನಾನು ಮನೆಗೆ ಬರುವಾಗ ನಾನು ಬರುವ ಲೇಟ್ ಆಗ್ತದೆ ಬರುವಾಗ ಸಹ ಮನೆ ಬೆಟ್ಟಲ್ಲಿ ಡ್ಯಾನ್ಸ್ ಆಗ್ತುಂಟು ನಾನು ಅದಕ್ಕೆ ನನ್ನ ಫ್ರೆಂಡ್ಗೆ ವೀಡಿಯೋ ಕಾಲ್ ಮಾಡಿ ಹೇಳಿದೆ ಇದು ನೋಡಿ ಮಾರ ಅವಸ್ಥೆ ಅಂತ ಪಾಪ ನೀವು ಅವ್ರ ಹತ್ರ ಮಾತಾಡಿ ಸರ್ ನೋಡ ಹೌದು ಒಂದು ಸ್ವಲ್ಪ ಮೈಕ್ ಅವ್ರಿಗೆ ಕೊಡಿ ಬಣ್ಣ ಬಯಲಾಗ್ಲೀಗ ಪುದರ್ ಬನ್ಲೆಯವರ ರಕ್ಷಿತಾ ಪಲ್ಲೆ ರಕ್ಷಿತ ಮ್ಯಾಮ್ ಎಂಚವ್ಲೇರು ಚರಣ್ ಸರ್ ಇರೇ ತುಲೆ ಎಂಚಿನ ಬರ ಎಲಿಗೇಷನ್ ಪಾಡಂದುಲ್ಲೇರು ಯಾನ್ ಪಾತೆರನ್ ಕಮ್ಮಿ ತೆಂಕು ಪಾತೆರ ಗೊತ್ತುಜಿ ತಾನೇ ಇಂಚ ಆಕ್ಷನ್ ಬದಲೆ ತುಷಾರ್ ಕಪೂರ್ನ ಮೂವಿ ತುತ್ತಾರಾ ಹಲೋ ದಾಲ ಪೂಜಿ ಪಾತಿರ್ಲಿ ಎಂಚ ಚರಣ್ ಟಾರ್ಚರ್ ಮಲ್ಪೇರೆ ಕೊರಿಯೋಗ್ರಫಿ ಪಾಪನೇ ಓಕೆ ಫೈನ್ ನೆಕ್ಸ್ಟ್ ಟೈಮ್ ಮಾತ್ರ ಇರೋ ಆಸ್ ಅ ಕಂಟೆಸ್ಟೆಂಟ್ ಅದು ಬರೋಡು ಓಕೆ
ಓಕೆ ರೈಟ್ ಪ್ರಶಾಂತ್ ಸರ್ ಸೀಸನ್ 9 ದ ಫಸ್ಟ್ ರಿಜಿಸ್ಟ್ರೇಷನ್ ಫಾರ್ಮ್ ರೆಡಿ ಇತ್ತಂಡ ರಕ್ಷಿತಾ ಬರೆಯೋಣ ರೈಟ್ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಜಡ್ಜಸ್ ಫಾರ್ ದ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. lovely Thank you, comments. Right. First thing about the expression. Do jink chicka jink chicka. Do jink chicka. Yeah. Hoi, hoi. Yeah. It has to come even more. It has to reach people. That is one thing. Secondly, Charan sir, side dancer, the main dancer, side ittarate. Irna partner itin Rakshitana. ಬೇತೆ ಆತ ಇಜಿನ ಪಂತ ಮೇರೇ ಪಂತೀನಿ ಈರು ಎನ್ನೊಟ್ಟಿಗೆ ಡಾನ್ಸ್ ಮಾಡ್ಕೊಂಡು ಬೇತಕ್ಲಿನೊಟ್ಟಿಗೆ ಡಾನ್ಸ್ ಮಲ್ತಂಡ ಇಜ್ಜಾತೆ ಅವೇಜಿ ತೊಂದರೆ ದಟ್ ವಾಸ್ ಓನ್ಲಿ ಫಾರ್ ದ ಜೋಕ್ ಪಾರ್ಟ್ ಬಟ್ ಸೀಸನ್ 9 ಬರೋಡ್ ಪನ್ಪಿ ನಾವು ಸೀರಿಯಸ್ ಓಕೆ ರೈಟ್ ವಂಡರ್ಫುಲ್ ವೆರಿ ನೈಸ್ಲಿ ಡನ್ ವೆರಿ ಬ್ಯೂಟಿಫುಲಿ ಡನ್ ಬಿಫೋರ್ ವಿ ಗೋ ಹೆಡ್ ಎಂಕಲ್ನ ಲಾಸ್ಟ್ ಸೀಸನ್ ದ ವಿನರ್ಸ್ ಎಂಕಲ್ನೊಟ್ಟಿಗೆ ಉಳ್ಳೇರು ಶ್ವೇತಾ ಕರ್ಕೇರ ಇಸ್ ದೇರ್ ದ ಫಸ್ಟ್ ರನ್ನರ್ ಅಪ್ ಈರ್ನ ಫುಲ್ ಜರ್ನಿಡ್ ಈರೆಗೆ ಇಷ್ಟ ಆಯ್ನಂಚಿನ ಪರ್ಫಾರ್ಮೆನ್ಸ್ ವಿಚ್ ವಾಸ್ ದ ಒನ್ ವಿಚ್ ಯು ಲೈಕ್ ದ ಬೆಸ್ಟ್ ಇನ್ ಯೋರ್ ಪರ್ಫಾರ್ಮೆನ್ಸ್ ಇಟ್ ವಾಸ್ ಸೆಮಿಫಿನಾಲೆ ರೌಂಡ್ ಗ್ರೂಪ್ ರೌಂಡ್ ಎಸ್ ಓಕೆ ಬಿಕಾಸ್ ಅಲ್ಪನೆ ಡಿಸೈಡ್ ಆಪು ನಮ್ಮ ಫಿನಾಲೆ ಪೋಪನ ಇಜ್ಜ ಅಂದು ಅಂಚ ಅವು ಬೊಕ್ಕ ಮಸ್ತ್ ಎನ್ನ ಬಾಲೆಲ್ಲ ಒಟ್ಟಿಗೆ ಪರ್ಫಾರ್ಮೆನ್ಸ್ ಮಂತಿತ್ತೇರು ಬೊಕ್ಕ ಇಡೀ ಗ್ರೂಪ್ ಎನ್ನ ಫ್ಯಾಮಿಲಿ ಪೂರ ಇನ್ವಾಲ್ವ್ ಆದಿತ್ತೆ ರೈಟ್ ಸೊ ಅವಂಗೆ ಮಸ್ತ್ ಇಷ್ಟದ ಪರ್ಫಾರ್ಮೆನ್ಸ್ ಹಲೋ ರೋಶ್ನಾ Hello. ಫಸ್ಟ್ ಆಫ್ ಆಲ್ ಮಮ್ಮಿ ಡ್ಯಾನ್ಸ್ ಮಂತ್ಲೆಗ ತೋಜಿಜಿ ಕಾಲೇಜ್ ಸ್ಟೂಡೆಂಟ್ ಮಂತ್ಲೆಗ ತೋಜು ಅಂತಂಡು ಆ್ಯಂಡ್ ಫ್ರಮ್ ದ ಬಿಗಿನಿಂಗ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಯು ಆರ್ ಎಂಜಾಯಿಂಗ್ ಆ್ಯಂಡ್ ವಿತ್ ದ ಸ್ಮೈಲಿಂಗ್ ಫೇಸ್ ಇಟ್ ವಾಸ್ ದ ಬೆಸ್ಟ್ ಪಾರ್ಟ್ ಐ ಥಿಂಕ್ Okay, thank you. ಆಲ್ ಆರ್ ಲುಕಿಂಗ್ ಗುಡ್ ಆಲ್ ದ ಬೆಸ್ಟ್ Thank you, ma'am. ಯು ಆರ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಯು ವಾಂಟ್ ಟು ಸೇ ಸಮಥಿಂಗ್ ಯಾ ಪ್ಲೀಸ್ ಪ್ರಿಯಾಂಕಾ ಸೊ ಮಸ್ತ್ ಖುಷಿ ಆದುಂಡು ಆರೆಗ್ ಇಮೋಷನ್ಸ್ ಇಂಚ ಬರೋದುಂಡು ಯಾ ಚರಣ್ ಸರ್ನ ಟೀಮ್ ಅಂತೂ ಎನ್ನನೇ ಟೀಮ್ ಅವು ನಮ್ಮನೆ yes last time winning choreographer yes congratulations and arna energy match malpunane bari bange inke last time da ನನ್ನ ಪಾಪುಂಡು ಆರು ಫುಲ್ ಎನರ್ಜಿ ನಮ್ಮ ಎನರ್ಜಿ ಪೂರ ಅದಲ್ಲ ಲೆಕ್ಕನೇ ಇಜ್ಜರ್ನ ಇದ್ರು ಸೊ ಇಟ್ ವಾಸ್ ಅ ಗ್ರೇಟ್ ಥಿಂಗ್ ಟು ವಾಚ್ ಹಿಮ್ ಡಾನ್ಸಿಂಗ್ ಬೊಕ್ಕ ರಕ್ಷಿತಾ ಮ್ಯಾಮ್ ಬಾಲೆ ವೃಹ ಕರಣ್ ಹೋಲ್ ಟೀಮ್ ನಮ್ಮ ಪ್ರದೀಪ್ ಸರ್ ಹರ್ಷ ಪೂರ ಜೋಕ್ಲು ಭಾರಿ ಖುಷಿ ಅಂಡ್ ಮಸ್ತ್ ಪೊರ್ಲಾತಂಡ್ ಸರ್ ರೋಶ್ನಾ ಮ್ಯಾಮ್ ಯು ಹ್ಯಾವ್ ಡನ್ ವೆರಿ ನೈಸ್ಲಿ Thank ಯು you ಲುಕ್ so much. ಸೋ ಬ್ಯೂಟಿಫುಲ್ Thank you, ma'am. Thank you. All the very best. So I should not have missed it. Last time winning choreographer ಆದಿತ್ತೇರು ಸೊ ಪ್ರಿಯಾಂಕಾಗೆ ಕೊರಿಯೋಗ್ರಫಿ ಮಲ್ದಿನಾರು ಆ ರಪ್ಪಕಡ್ದು ಇಂಚ ಮಲ್ತಂದುಲೇರಿ ಅಂದ ಆಯ್ಗೆ ಸಡನ್ಲಿ ಪಾತ್ರೆ ಉಂಟು ಡೆಫಿನೆಟ್ಲಿ ಮೆಮೊರೀಸ್ ಏತ್ ಬರ್ಪುಂಡು ಪಂಡ ಇಟ್ ಫೀಲ್ಸ್ ಓವರ್ವೆಲ್ಮ್ಡ್ ಸೊ ಕಂಗ್ರ್ಯಾಚುಲೇಷನ್ಸ್ ಅಗೇನ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ yes wonderful so next round ku popana ijao that is all secondary but for now we are going to say yay for this team ready 1 2 3 yay thank you so much congratulations and all the very best god Thank bless you, ma'am. thank you judges ವೆಲ್ಕಮ್ ಬ್ಯಾಕ್ ಯು ವಾಚಿಂಗ್ ನಮ್ಮ ಟಿವಿಲಿ ಬರ್ತಾ ಇರುವಂತಹ ಅತ್ಯುತ್ತಮವಾದಂತಹ ಡಾನ್ಸ್ ರಿಯಾಲಿಟಿ ಶೋ ತಾಯಂದ್ರಿಗಾಗಿ ಮಾಡಿದಂತಹ ಈ ವೇದಿಕೆ ಶಶಿ ಡಿಟರ್ಜೆಂಟ್ ಪ್ರೆಸೆನ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 8 ಈ ಸೀಸನ್ 8ರಲ್ಲಿ ಆಗ್ತಾ ಇದೆ ಸೆಮಿಫಿನಾಲೆ ರೌಂಡ್ ಆ್ಯಂಡ್ ಮಮ್ಮೀಸ್ ಬಂದು ಹಲವಾರು ಹೊಸ ಕ್ರಿಯೇಟಿವ್ ಥೀಮ್ಸ್ನ ಜೊತೆಗೆ ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇದ್ದಾರೆ ಈ ವೇದಿಕೆಯಲ್ಲಿ ಈ ಸಂಭ್ರಮಾಚರಣೆ ಅಂತ ಹೇಳುವಾಗ ಹಳೆ ಕಾಲದಲ್ಲಿರುವಂತಹ ಜಾತ್ರೆ ಒಂದು ಗಮ್ಮತ್ತೇ ಬೇರೆ ಆ ಜಾತ್ರೆ ಟೈಮಲ್ಲಿ ಟೆಂಟಲ್ಲಿ ಸಿನಿಮಾ ನೋಡೋದಾಗಿರಲಿ ಅಥವಾ ಜಾಯಿಂಟ್ ವೀಲಲ್ಲಿ ಕೂತ್ಕೊಳ್ಳೋದಾಗಿರಲಿ ಅಲ್ಲಿ ಇಲ್ಲಿ ತಿನ್ಕೊಳ್ಳೋದಿರುವುದಾಗಿರಲಿ ಇದೆಲ್ಲ ಮಜಾ ಈಗಿನ ಕಾಲದವರೆಗೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಆದರೆ ಅದೆಲ್ಲ ಮಜವನ್ನು ಡಾನ್ಸ್ನ ಮುಖೇನ ತೋರಿಸಲಿಕ್ಕೆ ಬರ್ತಾ ಇದ್ದಾರೆ ಸೌಪರ್ಣಿಕಾ ಅವರು ಸೊ ನಮ್ಮೂರ ಜಾತ್ರೆ ಅನ್ನುವಂಥ ಕಾನ್ಸೆಪ್ಟ್ನ ಜೊತೆಗೆ ಬರ್ತಾ ಇದ್ದಾರೆ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಜೋರಾದ ಚಪ್ಪಾಳೆ ಸೌಪರ್ಣಿಕಾ ಆ್ಯಂಡ್ ಹರ್ ಗ್ರೂಪ್ ಲೋ ತಮ್ಮ ಏನಣ್ಣ ನಮ್ ತಂಗಿ ಪೇಟೆಯಿಂದ ಅವ್ರ ಫ್ರೆಂಡ್ಸ್ ಜೊತೆ ನಮ್ಮೂರ್ ಜಾತ್ರೆ ನೋಡಕ್ ಬಂದವಳೆ ಕಣೋ. ಹೌದಣ್ಣ, ಇವತ್ತು ಅವ್ರಿಗೆಲ್ಲ ನಮ್ಮೂರ್ ಜಾತ್ರೆ ತೋರಿಸ್ಬೇಕು. ಹಂಗೆ ಅವ್ರನ್ನೆಲ್ಲ ಜಾತ್ರೆ ಸುತ್ತಾಡಿಸ್ಕೊಂಡು ಎಲ್ಲ ತಿಂಡಿ ತಿನ್ಸ್ಕೊಂಡು ಬರ್ಬೇಕು. ಹೌದು ತಮ್ಮ, ಇನ್ನು ತಡ ಮಾಡೋದು ಬೇಡ. ಅವರೆಲ್ಲ ಅವಾಗ್ಲೇ ಜಾತ್ರೆಗೆ ಹೊರಡೋಕೆ ರೆಡಿ ಆಗ್ತಿದ್ದಾರೆ. ನಡಿ ಹೋಗೋಣ. ಅಣ್ಣ ನಾವ್ ರೆಡಿ, ಹೊರಡೋಣವಾ? ಸರಿ ಅಮ್ಮ, ಬನ್ನಿ ಎಲ್ರು ಹೊರಡೋಣ. ಘಲ್ಲು ಘಲ್ಲೆನು ದಾವ್ ಗೆಜ್ಜೆ, ಘಲ್ಲು ಘಲ್ಲೆನು ದಾವ್ ಗೆಜ್ಜೆ,
ಘಲ್ಲು ಘಲ್ಲೆನುತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತಾವ್ ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಘಲ್ಲು ಘಲ್ಲೆನುತಾವ್ ದೋಸ್ತಿ ಘಲ್ಲು ಘಲ್ಲೆನುತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನುತಾವ್ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತಾವ್ ಗೆಜ್ಜೆ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಾಳು ರೊಟ್ಟಿ ಊಟ ಉಣ್ಣಂಗಿಲ್ಲ ಹಬ್ಬದೂಟ ತಳ್ಳಂಗಿಲ್ಲ ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ ಘಲ್ಲು ಘಲ್ಲೆನುತಾವ್ ದೋಸ್ತಿ ಘಲ್ಲು ಘಲ್ಲೆನುತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನುತಾವ್ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತಾವ್ ಗೆಜ್ಜೆ ಗ್ರಾಮ ಫೋನಿನ ಗಾನ ಚಂದ ತಟ್ಟೊ ಟಮಟೆಯ ತಾಳ ಚಂದ ಮಟ್ಕಾನ ಹಾಡಿ ಮಾಡೋ ಜಗಳ ಚಂದ ಕದ್ದು ತಿನ್ನುವ ಕೋಳಿ ಚಂದ ಹಳ್ಳ ಬಟ್ಟಿಯ ಸೇಂದಿ ಚಂದ ಹಳ್ಳದ ಏಡಿಕಾಯಿ ಚಂದ ಚಂದ ಘಲ್ಲು ಘಲ್ಲೆನುತಾವ್ ದೋಸ್ತಿ ಘಲ್ಲು ಘಲ್ಲೆನುತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನುತಾವ್ ಘಲ್ಲು ಘಲ್ಲೆನುತಾವ್ ದೋಸ್ತಿ ಘಲ್ಲು ಘಲ್ಲೆನುತಾವ್ ಗೆಜ್ಜೆ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನುತಾವ್ ಪ್ರಶಾಂತ್ ಗ್ರಡ್ಡಲ್ ಲೇಜ್ ಬೊಕ ಮೂಂಗ್ ದಾಲ್ ಪ್ರಮೋದ್ ಸರ್ ಇರೇಗ್ ನಾದೆ ಬೋಡು ಮೂಂಗ್ ದಾಲ್ ಅಡ್ಡು ಒಂಜಿ ಬೊಕ ಮೂಂಗ್ ದಾಲ್ ಒಂದು ಫುಲ್ ಬೋರ್ಡು ಚರ್ಮುರಿ ಚರ್ಮುರಿ ಎರೆಗ ಅಣ್ಣ ಬೋಡ ಚರ್ಮುರಿ ಒಂಚೂರು ರುಚಿ ತೂಕ ಅತ್ತೆ ಚರ್ಮುರಿ ಡಿಪ್ಪುನ ಐತ ಪ್ಯಾಕೆಟ್ದ ಉಲ್ಲ ಇದಾವೆ ಪೂರ ಸೈಡ್ ಡಾನ್ಸ್ ಮಲ್ಪೆರಂದು ಗೊತ್ತುಂಡು ಚರ್ಮುರಿದ ಹೆಂಗೆ ಗೊತ್ತುಜಿ ಬಟ್ ಒಂದೇತ ಪೂರಲ್ಲ ಬೋಡಾವೆ ಇರ್ ಬತ್ತು ಉಂತುದ್ಲೆ ಒಂದೊಂಜಿ ಪ್ರಾಪ್ ದೆಪ್ಪೊಡ್ಚಿ ಒಂಜಿ ಕ್ಯಾಮರಾ ಒಂದೇಟೆ ದೀಲೆ ದೆತ್ತೊಂದು ಪೊಂಡ ಪನ್ಲೆ ಎನಿವೇಸ್ ಸೌಪರ್ಣಿಕಾ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸೋ ಮಚ್ ಒಂಜಿ ಬಾರಿ ಲಾಯ್ಕದ ನ್ಯಾಚುರಲ್ ಸೆಟಪ್ ನಮ್ಮೂರ ಜಾತ್ರೆ ಬನ್ಪುನ ನಿಜ ಜಾತ್ರೆಗೆ ಪೋಯ್ಲೆ ಕಾಂಡು ಒಂದು ಈತ ಜನಟ ಬಾರಿ ಖುಷಿ ಆಯ್ನಿ ಮೇರೆಗೆ ತಿಂತಿನ ಮಸ್ತ್ ಮೇರು
ಅದೇ ದಾದಾಪುರದ ಎತ್ತಾರೆ ಬತ್ತಿನಿ ಪ್ಯಾಕೆಟ್ ದರ್ಪುನು ಬತ್ತಿನಿ ಪ್ಯಾಕೆಟ್ ದರ್ಪುನು ಬಟ್ ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್ ಲೆಟ್ಸ್ ಕಾಲ್ ಯುವರ್ ಕೊರಿಯೋಗ್ರಾಫರ್ ಫಸ್ಟ್ ಚರ್ಮುರಿ ಅಂಗಡಿ ಬಿಡ್ಲಮ್ಮ ಇರ್ಬಲ್ಲೆ ಸೇರೋನ್ಲೆ ಸಾಯಿ ಓಕೆ ಕೊರಿಯೋಗ್ರಾಫರ್ ಲೆಪ್ಲೆ ಪ್ಲೀಸ್ ಅನಿಲ್ ಸರ್. ಅನಿಲ್ ಸರ್ ಪುತ್ತೂರ್ದ ಮುತ್ತು ಸೌಪರ್ಣಿಕಾ ಎಸ್ ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್ ಸೆಮಿಫಿನಾಲೆ ರೌಂಡ್ ಒಂಜಿ ಜಾತ್ರೆದ ಸೆಟಪ್ ಮಲ್ದಾರು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ದಯಪಣ್ಣ ಎಂಕ್ಲೆ ಮಾತ್ರೆಗಳ ಬಡ ಆದಿತ್ತುಂಡು ಆ ಅಂಗಡಿ ಒಂಜಿ ಮೂಲೆ ಇಪ್ಪಾಡು ಎಂಕ್ಲೆ ಏಪಲ ಡಾನ್ಸ್ ಆಯ್ ಕೂಡಲೇ ಸೆಟಪ್ ದೆಪ್ಲೆ ಬನ್ಪುನು ಅವು ಪತ್ತೊಂದು ಪೊಂಡಲ ಮಲ್ಲೇಜ್ ಒಂದೊಂಜಿ ಬಿಡ್ದು ಬೋಲೆ ಥ್ಯಾಂಕ್ ಯು ಅನ್ನದಾತ ದೇವರ ಎಡ್ಡೆ ಹಲ್ಪೇರು ಆ್ಯಂಡ್ ಸೆಕೆಂಡ್ಲಿ ಬಿಲ್ಲು ಓಲ ಎಂಕ್ಲೆಗೆ ಪಾಡೊಡ್ಚಿ ಪ್ರಶಾಂತಕ್ಕೆ ಬರೋಣ ಕಡ ಪೊಡ್ಲೆ ಓಕೆ ಓಕೆ ಅತ್ತ ಬಿಲ್ಲು ಬೊಡ್ಚಿ ಪ ನೋಡಿರಿ ಈರ್ ಬಿಲ್ಲು ಬೊಡ್ಚಿ ಪಣ ನಾವು 4 ಮಾರ್ಕ್ ಜಾಸ್ತಿ ಬೂರು ಓಕೆ ಬಿಲ್ಲು ಬರ್ಚಿದಲ್ಲ ಆಂಡಿ ಈರ್ ಪಂಡಿನೇಕ್ 4 ಮಾರ್ಕ್ ಕಮ್ಮಿ ಬೂರ್ಣಿತ್ತು ಎನಿವೇ ಜೋಕ್ಸ್ ಪಾರ್ಟ್ ಬಾರಿ ಶೋಕದ ಒಂಜಿ ಕಾನ್ಸೆಪ್ಟ್ ಅನಿಲ್ ಪ್ರಶ್ನೆ ಇರೇಗ್ ಫಸ್ಟ್ ಈ ಕಾನ್ಸೆಪ್ಟ್ ಮಲ್ಪರೆ ದಾದೆ ಇನ್ಸ್ಪಿರೇಷನ್ ಬೋಲಣ್ಣ ತೂದಿತ್ತರ ತುಂದೊಂದಿನ ಮಲ್ಪೋಡು ಅಥವಾ ಸಿಂಪಲ್ ಆದ ಮಲ್ಪೋಡು ಪನ್ಪು ನಂಚಿನ ಕಾನ್ಸೆಪ್ಟ್ ದಾದೆ ಇಜ್ಜಿ ಮೇಡಮ್ ಈ ಸಾಂಗ್ ಬೊಕ್ಕ ಈ ಪ್ಲ್ಯಾನ್ ಆ್ಯಕ್ಚುಲಿ ದುಂಬೆ ಇತ್ತಂಡು ಆ್ಯಕ್ಚುಲಿ ಮನ್ಪಡೊಂದು ಸೊ ಬೊಕ್ಕ ಇತ್ತೆ ಒಂಜಿ ಅವ ಇತ್ತೆ ಎಂಕಲ್ನ ಪಂಡ ಈ ರೌಂಡ್ ಎಂಕಲ್ನ ಇಂಚೆ ಇಪ್ಪನಾಗ ಆ್ಯಕ್ಚುಲಿ ಸೊ ಫಸ್ಟೇ ಒಂಜಿ ಪ್ರಿಪೇರ್ ಆದಿತ್ತೆ ಈ ಸಾಂಗೇ ಮನ್ಪಡೊಂದು ಎಂಕಲ್ ಫಸ್ಟ್ ಆಫ್ ಆಲ್ ಮಸ್ತ್ ಆಸೆ ಇತ್ತಂಡು ಒಂದೇನು ಮಲ್ಪೋಡು ಒಂದು ಇತ್ತಂಡು ಮಸ್ತ್ ಕೊರಿಯೋಗ್ರಾಫರ್ ನಕ್ಲೆಗೆ ಒಂಜಿ ಡ್ರೀಮ್ ಇತ್ತಂಡು ಎಂಕ್ಲೆಗಿತ್ತೆ ಟೀಮ್ ರೌಂಡ್ ಬತ್ತನ ಒಂದೇನು ಮಲ್ಪುಗ ಅಂದು ಸೊ ಖುಷಿ ಆಂಡ್ ಇರೆಗೆ ಎಂಚ ಆಂಡ್ ಜಾತ್ರೆ ಎಂಚ ಬೈದುಂಡು ಮಂತೆರು ಆಂಡ ಯಾನ ಬ್ಯಾಕ್ ಇತ್ತೆ ಈರ್ ಬ್ಯಾಕ್ ಇಡ್ತಾರೆ ಅಂಚ ಮಸ್ತ್ ಗೊತ್ತಾಯಿಜಿ ಯಾನ್ ತೂತುಜಿ ಯಾನ್ ರೈಟ್ ಮೇರೊಂಜಿ ಮಧ್ಯೆ ಮಧ್ಯೆ ಚಾ ಪೂರ ಕನ್ನ ಒಂದಿತ್ತೇರು ಒಂದು ಪೂರ ಡಾನ್ಸರ್ಸ್ ಏತ ರಿಲೇಟಿವ್ಸ್ ಎಂಚ ವಾಟ್ ಇಸ್ ದ ಹೋಲ್ ಟೀಮ್ ಇಂದು ಪೂರ ಏನ ಸ್ಟೂಡೆಂಟ್ಸ್ ಮಾತ ಸ್ಟೂಡೆಂಟ್ಸ್ ಪೂರ ಸ್ಟೂಡೆಂಟ್ಸ್ ಆರ್ ಮಸ್ತ್ ತಿಂದಿನಾರ್ಲ ಸ್ಟೂಡೆಂಟೇನೆ ಅಂದೆ ಎನ್ನ ಉಂಬದು ಫಸ್ಟ್ ಸ್ಟೂಡೆಂಟ್ಸ್ ಇತ್ತ ಪಂಡ ಮಲ್ಲಾತಿನ ಸ್ಟೂಡೆಂಟ್ 14 ಇಯರ್ಸ್ 15 ಇಯರ್ಸ್ ಬ್ಯಾಕ್ ಸ್ಟೂಡೆಂಟ್ಸ್ 15 ಇಯರ್ಸ್ ಬ್ಯಾಕ್ ದ ಪಂಡ ಆರೆಗೆ 14-15 ವರ್ಷ ಆತು ಆರ್ 15 ವರ್ಷ ದುಂಬುದ ಸ್ಟೂಡೆಂಟ್ ಬಟ್ ಖುಷಿ ಆಂಡ್ ಗಡಿ ಗಡಿ ಮಧ್ಯಾಹ್ನ ಬರ್ಪುನ ಸೇರ್ನು ಮಲ್ಪುನ ಪೋಪುನ ಏತ ರಿಯಲಿಸ್ಟಿಕ್ ಪಂಡ ಮೇರೆ ಜಾತ್ರೆಗೆ ಬತ್ತಿನಾರು ಕನ್ನಡ ಕಲದ ಇಜ್ಜಿರ್ ಅಂಚನೆ ನಲ್ತೀನಿ ಯಾನೇನು ನಿತ್ಯ ಕನ್ನಡಕ ಬೂರುಂಡು ಒಂದು ಅಂಡಿರೆ ಮರತ್ಬೋದು ಪಾಡ್ದಿನಿ ಅಥವಾ ಡಾನ್ಸ್ಗೆ ಬೋರ್ಡ್ ಒಂದೇ ಪಾಡ್ದಿನಿ ದಾದೆವು ಇಜ್ಜಿ ಮೇಡಮ್ ಇಜ್ಜಂಡ ಸ್ಟೇಜ್ ಉಲ್ಟಾ ಡ್ಯಾನ್ಸ್ ಓ ಅರೆ ಒಂದು ವೆರಿ ರಿಯಲಿಸ್ಟಿಕ್ ಒಂದು ಜಾತ್ರೆ ಪಂಡ ಓಲೋಲ್ ಜಾತ್ರೆ ಮಲ್ದೇವೆ ರಂಚದ ಕನ್ನಡಕ ಇಪ್ಪಾಡಂದು ರಬ್ಬರ್ ಬ್ಯಾಂಡ್ ಪೂರ ಪಾಡ್ದು ಕಟ್ಟದಾರೆ ಜಿ ಟೈಟ್ ಉಂಡೆ ರೈಟ್ ನಿಜ ಅದೆತ್ತನ ತೋಜೆ ದೆಪ್ಲೆ ಏತು ಅಂಚ ತೋಜುಂಡೆ ರೈಟ್ ಎನಿವೇಸ್ ಜೋಕ್ಸ್ ಅ ಪಾರ್ಟ್ ಬಟ್ ರಿಯಲಿ ಒಂಜಿ ನ್ಯಾಚುರಲ್ ಎನ್ವೈರ್ಮೆಂಟೆಡ್ ಒಂಜಿ ಡಾನ್ಸ್ ತೂಲೆ ಕಾಂಡ್ ಎಂಕ್ಲೆ ಖುಷಿ ಆಂಡ್ ಜಡ್ಜಸ್ ಆದ ಪನ್ಪೇರ್ ಅಕಲ್ಲ ಮೆತ್ತು ಸೌಪರ್ಣಿಕ ಬಾರಿ ಪೋರ್ಲು ತೋಜೊಂದುಲ್ಲಾರು ಈರೆಗೆ ಎಂಚಾಂಡಿ ಈ ಒಂಜಿ ಪರ್ಫಾರ್ಮೆನ್ಸ್ ಮಲ್ತದ್ದು ಖುಷಿ ಆಂಡ್ ಈ ಫುಲ್ ಡಾನ್ಸ್ ಇರೆಗೆ ಇಷ್ಟ ಆಯ್ನ ಅಂಚಿನ ಕಾನ್ಸೆಪ್ಟ್ ಅದೇ ವಿಚ್ ಪಾರ್ಟ್ ಆಫ್ ದ ಹೋಲ್ ಡಾನ್ಸ್ ಇರೆ ಖುಷಿ ಆಯ್ನಿ ಇತ್ತೆ ಡ್ಯಾನ್ಸ್ ಹಾಂ ಪೂರ ಇಷ್ಟ ಎಂಕ್ಲೆಗೆ ಗೂಡ ಅಂಗಡಿ ಇಷ್ಟ ಜೋಕ್ಸ್ ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್ ವೆರಿ ಬ್ಯೂಟಿಫುಲಿ ಡನ್ ಸಾಯಿ ಇರಿದ ಅದನ್ನ ಪಂಡ್ರೆ ಮಸ್ತ್ ದುಂಬುಡ್ದು ಮಸ್ತ್ ರಿಯಾಲಿಟಿ ಶೋಸ್ ಡು ಸ್ಟೇಜ್ ಇಡು ಒಂದಿಪ್ಪಿನ ಒಂಜಿ ಆಣೆ ನೀ ಗ್ರೋ ಅಪ್ ಆದಲ್ಲ ಪ್ಯಾಷನನ್ನು ಬುಡ್ತು ಜೇರಿ ಚರ್ಮುರಿ ಮಲ್ತೊಂದು ಡಾನ್ಸ್ ಎಲ್ಲ ಕಂಟಿನ್ಯೂ ಮಲ್ತೊಂದುಲ್ಲೇರಿ ಗಾಡ್ ಬ್ಲೆಸ್ ಯು ಒನ್ ಆನ್ ದ ವಿ ಗೋಯಿಂಗ್ ಟು ದ ಜಡ್ಜಸ್ ವಿ ಸ್ಟಾರ್ಟ್ ಫ್ರಮ್ ಎಲ್ಟನ್ ಜೆಫ್ ಸೌಪರ್ಣಿಕಾ ಎಸ್ ಸರ್ ಸ್ಯಾಡ್ ಉಲ್ಲರ್ ದಾದಾ ಅರೆ ಜಾತ್ರೆ ಸುತ್ತದು ಸಾಕಾತ ನಿರೇಗ್ ದಾನ್ ನೀರೇ ಗೊತ್ತುಂಡ ಜಾತ್ರೆ ಬೋದು ಬರ್ಪು ನೇತು ಬಂಗ ಹಾಪುಂಡು ಪನ್ಲೆ ಇಜ್ಜಿ ಸರ್ ಓಕೆ ಪರ್ಫಾರ್ಮೆನ್ಸ್ ಪನೋಡಂಡ ಸೀರಿಯಸ್ಲಿ ಪನ್ಪೆ ಎಂಕ್ 5 ಜನ ಪರ್ಫಾರ್ಮ್ ಅಂತಾರ ತನಕ ಸ್ಟಾರ್ಟಿಂಗ್ ಎಸ್ ಸರ್ 4 ಪೊಣ್ಣುಲು ಪ್ಲಸ್ ಈರ್ ದ್ಯಾಟ್ ವಾಸ್ ಅಲ್ಟಿಮೇಟ್ ಥ್ಯಾಂಕ್ ಯು ಸರ್ ಬ್ಯೂಟಿಫುಲ್ ಎನರ್ಜಿ ಬ್ಯೂಟಿಫುಲ್ ಸಿಂಕ್ರನೈಸೇಷನ್ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ಆ್ಯಂಡ್ ಬ್ಯೂಟಿಫುಲ್ ಸ್ಮೈಲ್ ಥ್ಯಾಂಕ್ ಯು ಸರ್ ಟ್ರಸ್ಟ್ ಮೀ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಎಂಕ್ ದಾದ ಲ್ಯಾಕ್ ಅಂತ ಬಂದಾಗ ಸೆಲೆಬ್ರೇಷನ್ ಮನ್ನಾಗ ಆಬ್ವಿಯಸ್ಲಿ ನಿಕ್ಲಿತೆ ಕಾನ್ಸೆಪ್ಟ್ ಲಂಚದ ಇದಾರೆ ಪನ್ನಾಗ ಜಾತ್ರೆ ಜನ ಕಮ್ಮಿ ಅಂದಂಡು ಮಾತ್ರ ನನ್ನೊಂಜಿ 4 ಪೊಣ್ಣುಲ 4 ಆನೋಲು ಪಾಡ್ದುವಾರೆ ದ ಆ್ಯಕ್ಟ್ ವುಡ್ ಹ್ಯಾವ್ ಬೀನ್ ಸಮ್ವೇರ್ ಎಲ್ಸ್ ಟ್ರಸ್ಟ್ ಮೀ ಆ್ಯಂಡ್ ಸೌಪರ್ಣಿಕಾ ದಿಸ್ ಈಸ್ ಅ ಪರ್ಸನಲ್ ಕಾಂಪ್ಲಿಮೆಂಟ್ ಫಾರ್ ಯು ಯು ಡಾನ್ಸ್ಡ್ like a heroine of a movie. Oh! Throughout the performance, the smile, the energy, the expression. All nalipunaga yan encha expression korodu yan
ಪ್ರಾಪರ್ಟಿ ಯೂಸೇಜ್ ಅನ್ನಗ ತಿನ್ರೆ ಬೋನಾಗ ಇಂಚಾನ್ ಪಿನಿ ಇಂಚಾನ್ ಪುನು ಹೆಂಗೆ ತಿನ್ರೆ ಬೋಡು ನಲಿಪುನು. ಎವ್ರಿ ಸ್ವಿಚ್ ಆಫ್ ಎವ್ರಿ ಸಿಂಗಲ್ ರಿಯಾಕ್ಷನ್ ಆ್ಯಂಡ್ ಆ್ಯಕ್ಷನ್ ವಾಸ್ ಸಮಥಿಂಗ್ ಅಲ್ಟಿಮೇಟ್ ಫ್ರಮ್ ಯುವರ್ ಸೈಡ್. Thank you, sir. ಕೊರಿಯೋಗ್ರಫರ್ ಹೆಂಗೆ ಈರ್ನ ಇರ್ದು ಒಂಚೂರು ಬೇಜಾರ್ದಾದ ಪನ್ನಾಗ ನನ್ನ ಒಂಚೂರು ಡಾನ್ಸಸ್ ಪಾಡ್ದುಂಡ ದಿಸ್ ಆ್ಯಕ್ಟ್ ವುಡ್ ಹ್ಯಾವ್ ಬಿನ್ ಜೆನ್ಯುನ್ಲಿ ಅ ಗೋಲ್ಡನ್ ಬಜರ್ ಪರ್ಫಾರ್ಮೆನ್ಸ್. ಓ Thank you, sir. ಈರ್ ಪಾತಿರ್ಲಿ ನೀವು ಹೇಳಿ. ನಾಲೆಜ್ ಆ್ಯಕ್ಚುಲಿ ಇಂದೆಟ್ಟು ಎನ್ನ ಬೊಕ್ಕರಿಯವ್ರಲ್ಲ ಅಸಿಸ್ಟೆಂಟ್ ಆಯ್ ವೈದ್ಯಜಿ ಪವನ್ ಬಾಲ್ನಾಡು ಪಂಡು ఆయన ಮೈನಿಂದ ಮಸ್ತ್ ಎಫರ್ಟ್ ಉಂಡು ఆయన ಪಂಡ ಇವನ್ ಎಂಕ್ ಪಂಡ ಯಾನ್ ಇಪ್ಪನ ಕುಡ್ಲಾಡು ಸೊ ಎಂಕ್ ಪ್ರಾಕ್ಟೀಸ್ ಪೂರ ಡೈಲಿ ಪೋಯ್ರ ಆಪುಜಿ ಆ ಆ್ಯಕ್ಚುಲಿ ಈವ್ನಿಂಗ್ ಪೂರ ವರ್ಕ್ ಆದ ಬತ್ತದು ಸೊ ಆಫ್ಟರ್ 6 ಬೊಕ್ಕ ಪ್ಯಾಟ್ಸ್ಕೊಂಡಿದ್ದೆ ಸೊ ಆಗ ಮಸ್ತ್ ಒಂಜಿ ಮಲ್ಲ ಥ್ಯಾಂಕ್ಸ್ 100%. ಬಟ್ ಮೈ ಕನ್ಸರ್ನ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಹಿಯರ್. ಪನ್ಪುನ ಜಾತ್ರೆ ಪಂಡನ ಜನ ಜಂಗುಳಿ ಪೋಡು ಅನ್ಸರ್ ಆ ಜನ ಜಂಗುಳಿ ತಿಕ್ಕದಿಜಿ ಪನ್ಪುನ ಇಟ್ಸ್ ಎ ಕನ್ಸರ್ನ್. ಅವು ಎತ್ತುದುಂಡ ನನ್ನ ಮ್ಯಾಜಿಕ್ ಕ್ರಿಯೇಟ್ ಆತು ಒಂದು ಹೆಂಗೆ ಅನ್ಸುತ್ತೆ ಯಾಪನ್ನಾಗ 50% ಎನರ್ಜಿ ಮಾತ್ರ ನಮಗೆ ಟಚ್ ನನ್ನ ಅರೆಗೆ ಒಂತೆ ಪುಷ್ ಕೊರ ಒಂಜಿ 5 ಜನ ಪಾಡ್ದುಂಡ ಐ ಥಿಂಕ್ ಅರೆಗೆ ಒಂಚೂರು ಪುಷ್ ತಿಕ್ಕುದು ಅಂದ ಬಿಕಾಸ್ ಶಿ ಈಸ್ ಅ ಬ್ರಿಲಿಯಂಟ್ ಪರ್ಫಾರ್ಮರ್. ಶಿ ಈಸ್ ಅ ಬ್ರಿಲಿಯಂಟ್ ಪರ್ಫಾರ್ಮರ್. ಐ ಆಮ್ ಟೆಲಿಂಗ್ ಯು ಒಂದು ಕುಶಲ್ ಹತ್ತು ಶಿ ಈಸ್ ಅ ಬ್ರಿಲಿಯಂಟ್ ಪರ್ಫಾರ್ಮರ್. ಸೊ ಥಿಂಕ್ what you guys have to do eng jasti pandre pochi but Sauparnika again I'm telling you you performed like a queen, like a heroine, trust me. Okay, God bless and all the best. Wow, madam, photograph please. Sure, please one selfie. Sure. Nice, but really feels nice onji vedikede performance kortu bannaga judges inch appreciate malpanaga you feel good. Yes, right? Yeah, thank you Elton sir. Going to Pramod Alva. ಎಲ್ಟನ್ ಪನ್ಪಿನೇರ್ ತುಂಬೆ ಯಾನು ಅರನ ಡ್ಯಾನ್ಸ್ ಮಮ್ಮಿದ ಮಾಧುರಿ ದೀಕ್ಷಿತ್ ಪಂತ ಅರೆಗೆ ಇತ್ತೆ ಗೊತ್ತಾಯ್ನಿ ಹೀರೋಯಿನ್ ಇಂದು ನಾನು ಫಸ್ಟ್ ಆಡಿಷನ್ ರೌಂಡ್ಗೆ ಬಂತೆ ಸೌಪರ್ಣಿಕ ಇನ್ನಿಲ್ಲ ಅಂಚೆನೆ ಡ್ಯಾನ್ಸಿಂಗ್ ಕ್ವೀನ್ ಮಾಧುರಿ ದೀಕ್ಷಿತ್ ಅಂಚೆನೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಭಾರಿ ಪೊರ್ಲು ಪರ್ಫಾರ್ಮ್ ಮಾಡ್ತಾರೆ ಭಾರಿ ಒಂಜಿ ನಲ್ಲ ಒಂಜಿ 5 ನಿಮಿಷ ಜಾಸ್ತಿ ಅನ್ನಲ್ತದ ನೆಂಕು ತೂಂದು ಕುಲ್ದು 10 ಶೋಕ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂಚೆನೆ ಗ್ರೂಪ್ ದಕ್ಕದು ಸೂಪರ್ ಹೆಂಚಿನ ಎನರ್ಜಿ 4 ಗರ್ಲ್ಸ್ ಆ್ಯಂಡ್ 2 ಬಾಯ್ಸ್ ನಕ್ಕಲು ಬ್ಯೂಟಿಫುಲ್ ಆದ ಪರ್ಫಾರ್ಮೆನ್ಸ್ ಮಾಡ್ತಾರೆ ಮಸ್ತ್ ಶೋಕ್ ಮಾಡ್ತಾರೆ ಒಂಜಿ ಕಣ್ಣು ಮಿಟ್ಕಂಡ ಒಂಜಿ ದಾದಾನಲ್ಲಿ ಮಿಸ್ ಒಂದು ಅದು ಶೋಕ್ ಪರ್ಫಾರ್ಮ್ ಮಾಡ್ತಾರೆ ಆಂಡ ಕೊರಿಯೋಗ್ರಫಿ ಇದು ಒಂಚೂರು ರಿಸ್ಕ್ ತಂದೋಡಿ ನಾನು ಲಾಸ್ಟ್ ಟೈಮ್ಲ ಬಂದೆ ಪ್ರಾಪರ್ಟಿ ರೌಂಡ್ಗೆ ಒಂಚೂರು ರಿಸ್ಕ್ ದೆಪ್ಪಲೆ ಬಿಕಾಸ್ ಶೀ ಈಸ್ ವೆರಿ ಗುಡ್ ಕಂಟೆಸ್ಟೆಂಟ್ ಬಂದು ವಿನ್ನಾಪಿನ ಕಂಟೆಸ್ಟೆಂಟ್ನ ಪೂರ ಲಕ್ಷಣ ಉಂಡು ನಮಕ್ ದಯಪಂಡ ತುಲೆ ಪ್ರತಿ ಒರಿ ಕೊರಿಯೋಗ್ರಾಫರ್ಲ ಸಮಥಿಂಗ್ ಡಿಫ್ರೆಂಟ್ ದಾದಾಂಡಲ ಒಂಜಿ ನ್ಯೂ ಕನ್ನೋಡು ಈ ಸ್ಟೇಜ್ಡ್ ದಾದಾಂಡಲ ಒಂಜಿ ಹೊಸತ್ತು ಎಂಕ್ಲಿಗೆ ಪ್ರೂಫ್ ಮಾಲ್ಪಡು ಈ ಫೈನಲ್ ಸೆಮಿಫೈನಲ್ಗೆ ಬರ್ತದೆ ದಾದಾಂಡಲ ಎಂಕ್ಲು ಒಂಜಿ ಡಿಫ್ರೆಂಟ್ ಕನ್ನೋಡು ಒಂದು ಟ್ರೈ ಮಲ್ತಂದು ಪುನಗ ಸಾಂಗ್ ಎಡಿಟಿಂಗ್ ಆವಡ್ ಮಿಕ್ಸಿಂಗ್ ಆವಡ್ ಪಿರ ವಿಡಿಯೋ ಎಡಿಟಿಂಗ್ ಪೂರ ಎಡ್ಡೆ ಆಯ್ತದೆ ನಿಕ್ಲ ದಯಪಂಡ ಜಾತ್ರೆ ಗೇತು ಬೋಡು ಅಲ್ಪ ರಥ ವೈಪುನ ಆವಡ್ ಇವನ್ ಆ ದೋಣಿದ ನಮಕ್ ಆಲ್ಮೋಸ್ಟ್ ಕರಾವಳಿ ಉತ್ಸವ ಪೂರ ತೂಯರ ತಿಕ್ಕುನ ಆಯ್ತು ಪೂರ ಮಸ್ತ್ ಕ್ಯೂಟ್ ನೀಟ್ಲಿ ಓಲ್ ಒಂಜಿ ಕ್ಲಮ್ಸಿಂದು ತೋಚಿ ಎಂಕ್ಲಿಗೆ ಅವು ದೋಣಿದ ಸ್ಪೆಷಲಿ ರಜ್ಜನ ಆನಂದ್ ಕುಲ್ಲ ಮಸ್ತ್ ಕ್ಯೂಟ್ ತೋಜೊಂದಿತ್ತಾರೆ ಆ ದೋಣಿ ಎಲ್ಲಿ ಆಂಡೆ ಮತ್ತು ಆಂಡಲ್ ಅಡ್ಜಸ್ಟ್ ಅದು ಮಲ್ತಾರೆ ಇವನ್ ಲಾಸ್ಟ್ ರಥ ಹೋಯ್ತು ಒಂದು ಬರ್ಪಿನಲ್ಲ ಅವಳು ಮಸ್ತ್ ಪುರ್ಲಾಂಡ್ ಆಂಡ ಒಂಜಿ ವೇಳೆ ನೆಕ್ಸ್ಟ್ ರೌಂಡ್ಗೆ ಸಿಲೆಕ್ಟ್ ಆಂಡ ಅರೆಗೆ ಒಂಚೂರು ಕಾನ್ಸಂಟ್ರೇಟ್ ಮಲ್ತದೆ ಎಫರ್ಟ್ ಪಾಡ್ದು ಮಲ್ತನ ಡೆಫಿನೆಟ್ಲಿ ಆರ್ ವಿನ್ನಿಂಗ್ ಕಂಟೆಸ್ಟೆಂಟ್ ಶೀಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಒಂಜಿ ಡಾನ್ಸರ್ಗೆ ಒಂಜಿ ಹೀರೋಯಿನ್ ಮೇಟರ್ ಎಲ್ಟನ್ ಆಲ್ರೆಡಿ ಪಂಡಿರುತ್ತೆ ಎಕ್ಸ್ಪ್ರೆಷನ್ ವೈಸ್ ಇರೇಗ ಬಂಗ ಬರೋಡೊಂದು ಹೆಜ್ಜೆ ಅರೆಗೆ ಕಂಫರ್ಟ್ ಝೋನ್ ಓ ಡ್ಯಾನ್ಸ್ ದಯಪಂಡ ಎಕಡ್ದ ಬ್ಯಾಟಲ್ ಅರೆಗೆ ಅರ್ನ ಸ್ಟೈಲ್ ಆಯ್ತು ವೆಸ್ಟರ್ನ್ ಆರು ಇಂಡಿಯನ್ ಸ್ಟೈಲ್ ಕೊರ್ಲೇರು ಆರು ಏತ್ಲ ಬಿಂದಾಸ್ ಆತ್ ಮಲ್ಪೇರು ಒಂಜಿ ವೇಳೆ ನೆಕ್ಸ್ಟ್ ರೌಂಡ್ಗೆ ಇರು ಸಿಲೆಕ್ಟ್ ಆಂಡ ಅದೇನ ಪ್ರತಿ ಒಂಜಿ ಬೀಟ್ಗೆ ಒಂಜೊಂಜಿ ಸ್ಟೆಪ್ಸ್ ಪಾಡ್ಲೆ ಆರು ಡೆಫಿನೆಟ್ಲಿ ಮಲ್ಪುವಾರ್ ವರ್ಕ್ ಮಲ್ಪ್ಲೆ ಬೇತೆ ಏತ್ ರಿಸ್ಕ್ ಮಲ್ಪಕೊಂಡಲ್ಲ ಆರು ಮಲ್ಪೇರ ಓಕೆ ಇರ್ನ ಕೈಟುಂಡು ಕೊರಿಯೋಗ್ರಾಫರ್ಸ್ ಸೊ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಸರ್ Thank you so much, judges. Wonderful. So, heroine Madhuri Dixit, madam. Irega gudanga idada board panle andettu korpe. Nada board panle. Enkiyate? Okay, done. So, engelottigu ulleru last year the winners Priyanka Anjani Savita ulleru. So, akalna experience tuga. Savita irna journey irege nenapipu nanchina onji performance adipu athava ini ee performance tunaga irege en chance undu please. Inita performance actually ittada performance mast ಖುಷಿ and like it was a very cute performance
ಅರ್ನ ಸ್ಪೆಸಿಫಿಕ್ ಆದ ಅರ್ನನೇ ಡ್ಯಾನ್ಸ್ ತೋನಿತ್ತಾನೆ ಲೈಕ್ ಅಕ್ಕಲು ಬಾಕಿತ್ತಿನ ಕಂಟೆಸ್ಟೆಂಟ್ ಐ ಮೀನ್ ಪರ್ಫಾರ್ಮರ್ಸ್ ನಕ್ಲೇನ್ ತೂವೊಂದು ಹೆಚ್ಚಣ್ಯಾನ್ ಸರ್ ನಕುಲು ಪನ್ಲೆಕನ್ ಎಕ್ಸ್ಪ್ರೆಷನ್ ಅವಡ ಡ್ಯಾನ್ಸ್ ಪೂರ ಅರ್ನ ಮಸ್ತ್ ಖುಷಿ ಆ್ಯಂಡ್ ಸೊ ದ ಹೋಲ್ ಟೀಮ್ ವೆರಿ ಬ್ಯೂಟಿಫುಲಿ ಡನ್ ಎನ್ನ ಎಕ್ಸ್ಪೀರಿಯನ್ಸ್ ಇರ್ಕೇನಾಂಡ ಇನ್ಫ್ಯಾಕ್ಟ್ ಎವ್ರಿ ರೌಂಡ್ ಈಸ್ ಅ ಡಿಫಿಕಲ್ಟ್ ಜರ್ನಿ ಮ್ಯಾಮ್ ಬಿಕಾಸ್ ಇನ್ನೆರ್ದು ದುಮ್ಮೊಂಜಿ ಕಂಟೆಸ್ಟೆಂಟ್ ಬರ್ತದೆ ಪಂಡೆರತ್ತೆ ಯಾರು ರೀಲ್ಸ್ ಮಂತೊಂದು ಡ್ಯಾನ್ಸ್ ಮಂತೊಂದಿನ ಯಾರು ಆಲ್ಮೋಸ್ಟ್ ಅಂಚನೆ ಎತ್ತಿನಾಲ್ ನಮ್ಮ ಫ್ಯಾಮಿಲಿದ ಮದುವೆ ಹೆಂಗೆ ಫಂಕ್ಷನ್ ಮಾತ್ರ ನಲ್ತೊಂದಿರ್ತಾರೆ ಬಿಕಾಸ್ ಐ ಟು ಲವ್ ಡ್ಯಾನ್ಸಿಂಗ್ ಬಟ್ ನೆಕ್ ಆಡಿಷನ್ ಸೆಲೆಕ್ಟ್ ಆಯ್ತು ಬೊಕ್ಕ ಎವ್ರಿ ರೌಂಡ್ ವಾಸ್ ಡಿಫಿಕಲ್ಟ್ ಸ್ಪೆಸಿಫಿಕ್ ಆದ ಪನೋಡಿತ್ತನಾಂಡ ಫಿನಾಲೆ ಬಿಕಾಸ್ ಐ ಟ್ರೈಡ್ ಕ್ಲಾಸಿಕಲ್ it was definitely very very hard but I tried my best so thanks to the stage of course so I enjoyed this journey. Wonderful. Thank you so much. So definitely yonji vediki yonji opportunity, it's a beautiful journey. ಪ್ರತಿ ಡ್ಯಾನ್ಸ್ ಎಲ್ಲ ಕಲ್ಪೆರ್ಲ ಉಂಡು ಆ್ಯಂಡ್ ಯು ಗೆಟ್ ಟು ಇಂಪ್ರೆಸ್ ಜಡ್ಜಸ್ ಆದಿಪ್ಪಡು ಆಡಿಯನ್ಸ್ ಆದಿಪ್ಪಡು ಮಾತೆಲ್ಲ ಮನಸ್ಸಿನಿಗೆ ಎಂದೊಂದು ನೆಕ್ಸ್ಟ್ ಸ್ಟೆಪ್ ಪೋಂದುಲ್ಲಾರು ಸೊ ವಿ ಡೋಂಟ್ ನೋ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಬಟ್ ಫಾರ್ ನೌ ಕಂಗ್ರ್ಯಾಚುಲೇಷನ್ ಫಾರ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಸೌಜನ್ಯ ಪನ್ಯರ ಪೂರ ಡಾನ್ಸರ್ ಬಕ್ಕ ಕೊರಿಯೋಗ್ರಾಫರ್ಸ್ ನಕಲ್ಡ ಲಾಸ್ಟ್ ಮಿನಿಟ್ ಫೈನಲ್ ಏರು ವಿನ್ ಆಪೇರಿಂದ ಇನ್ನಿ ಮುಟ್ಟಲ್ಲ ಎಂಕ್ಲೆಗೆ ಆಯ್ತಾ ಕ್ಲೂವೇ ತಿಕ್ಕುದುಚಿ ಏರೇನು ಎಂಕ್ಲೆ ಎಕ್ಸ್ಪೆಕ್ಟ್ ಮಲ್ತದ ಆಕಳು ವಿನ್ ಆದ ಪೋತೇರೆ ಆನೆ ಜಡ್ಜ್ ಮಲ್ತಿನ ಮೂಜಿ ಸೀಸನ್ಲ ಸೊ ದದಾಂಡಲ್ ಒಂಜಿ ನೆಗೆಟಿವ್ ದದಾಂಡಲ್ ಎಂಕ್ಲು ಪಂಡೆರ್ಡ ಇನ್ನಿಕ್ಲು ಸೀರಿಯಸ್ ಆದ ಡೆಫಿನೆಟ್ಲಿ ಎಂಕ್ಲ ಲಾಸ್ಟ್ ಸೀಸನ್ ಆವಡ್ ಆಯ್ತು ದುಮ್ಮದ ಸೀಸನ್ ಆವಡ್ ಆಯ್ತು ದುಮ್ಮದ ಯಾನ್ ಮಲ್ತಿನ ಮೂಜಿ ಸೀಸನ್ಲ ಎಂಕ್ಲು ಫೈನಲ್ಡ್ ಆಕಳು ವಿನ್ ಆಪಿನ ಲಿಸ್ಟೆಡ್ ಇಜ್ಜಂದು ಆಕಳು ವಿನ್ ಆದ ಪೋತೇರು ಸೊ ಡೆಫಿನೆಟ್ಲಿ ನಿಕ್ಲೆಗೆ ಏರ್ ನೆಕ್ಸ್ಟ್ ಸಿಲೆಕ್ಟ್ ಆಪೇರು ಹಾರ್ಡ್ ವರ್ಕ್ ನಿಕ್ಲೆಗೆ ದಾದ ಒಂಚೂರು ಸೀರಿಯಸ್ ತೆತ್ತುಂಡ ಡೆಫಿನೆಟ್ಲಿ ಯು ವಿಲ್ ಅಚೀವ್ ದ ಗೋಲ್ ಪನ್ಪೆ. Okay, thank you so much. Right, definitely yaar pandileka ಎಂಕಲ್ ಪನ್ಪ 99% ಹಾರ್ಡ್ ವರ್ಕ್ 1% ಲಕ್ಕ 1% ಲಕ್ ಏರಿಗೆ ತಿಕ್ಕೊಂಡು ಗೊತ್ತುಜಿ ಬಟ್ ಆ 99% ಹಾರ್ಡ್ ವರ್ಕ್ ಮಾತೆರ್ಲ ಪಾಡೋಡೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಹೋಲ್ ಟೀಮ್ ಫಾರ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ ಯು ವಂಡರ್ಫುಲ್ ಪರ್ಫಾರ್ಮೆನ್ಸ್. ಸೊ ನೆಕ್ಸ್ಟ್ ರೌಂಡ್ ದ ಗೊತ್ತುಜಿ ಬಟ್ ಫಾರ್ ನೌ ಲೆಟ್ಸ್ ಚಿಯರ್ ಫಾರ್ ಸೌಪರ್ಣಿಕಾ. ವೆನ್ ಐ ಸೇ 1 2 3 ವಿ ಸೇ ಹೀರೋಯಿನ್. ಓಕೆ ರೆಡಿ 1 2 3 ಅದೇ ಬೋಟು ಕುಲ್ಲರಿ ರೇ ಬಾರಿ ಭಾರಿ ಎನರ್ಜೆಟಿಕ್ ಉಲ್ವೇರಿ ಇತ್ತೇರಿಗೆ ಎನರ್ಜಿ ಬರ್ಪುಜೇರು ಪೂರ ಪನ್ಲೆ ಒಟ್ಟಿಗೆ ಹಾಂ ರೆಡಿಯಾ ಹೀರೋಯಿನ್ ಪನ್ಲೆ ಹೀರೋಯಿನ್ ಯಾರಿಗೆ ದಾದಂದಕ್ಕೆ ಎಂದಿಚ್ಚಿ ಇದು ಚಾರ್ಮುರಿಯಾಗೆ ಅಂದ. ಓಕೆ ಹೀರೋಯಿನ್ ರೆಡಿಯಾ 1 2 3 ಹೀರೋಯಿನ್ ರೈಟ್. ಥ್ಯಾಂಕ್ ಯು ಸೋ ಮಚ್ ವೆಲ್ ಡನ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಪೋಲ್ ಇಪ್ಪಡು ಮೂಲ ಇತ್ತಿನೇನೆ ನಾನು ಪೂರ ಪತ್ತೊಂದು ಪೋಪೆ ಪೂರ ಬುಕ್ಕಿಂಗ್ ಆತುಂಡು. ಮೂಂಗ್ ದಾಲ್ ಬೋರ್ಡ್ ಒಂದು ಪ್ರಶಾಂತ್ ಬಂತೇರು, ಜೇಮ್ಸ್ ಬೋರ್ಡ್ ಒಂದು ಪವಿತ್ರ ಕಾರ್ನ ಬರ್ತ್ಡೇ ಉಂಡಿಗೆ ಐನ್ ಪಟ್ರೆ ಉಂಡು. ಹಾಂ ಲಾಲಿಪಾಪ್ ಏರಿಗೆ ಹಾಂ ಸೌಂಡ್ ಹಿಡಿತಿನಕ್ಲೆ ಪೂರ ಲಾಲಿಪಾಪ್ ఒక ಲೇಸ್ ಬೋರ್ಡೆ ಲೇಸ್ ಏರೆಗಾಡ್ಲ ನಿಕ್ಲೇ ಬೋರ್ಡ ಗೋಲ್ಡ್ ಕಾಯಿನ್ ಒಂದು ಸುಮಾರು ಉಂಡು ಪೂರ ದೆತ್ತೊಂದು ಪೋಯಿ ಒಂದು ಪೂರ ತಿಂದಾನಾಗ ಒಂಜಿ ಎಪಿಸೋಡ್ ಆದ ಕುಡೋರ ಬರ್ರೇಟ್ ಪುರ್ಸೋತಾಪುಂಡು. ಸೊ ವಿತ್ ದಿಸ್ ಇನ್ನಿತ ಎಪಿಸೋಡ್ ಎಂಡ್ ಮಲ್ತೊಂದಿಲ್ಲ ಎಂಕಲ್ ತಿಂದು ಕೂಡ ಒಂದು ಎಪಿಸೋಡ್ಗೆ ಬರ್ಪ ಅಣ್ಣ ನಿಖಲ್ ತಿನ್ನೋಚಿ ನಮ್ಮ ಟಿವಿ ತೂಂದಿಪ್ಲೆ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 8ಗೆ ಕಾತೊಂದಿಪ್ಲೆ. ಥ್ಯಾಂಕ್ ಯು ಸೋ ಮಚ್. ಟಾಟಾ ಬಾಯ್. ಏರಿಗೆ ತಂದು ಬೋರ್ಡ್ ಬನ್ಲೆ This program is brought to you by Shashi Detergent Soap. Shashi Idalli Koleya Maatelli. Powered by Citadel Developers, Astra Group, Sadguru Ayurveda Gram Floor Soap, Cycle Pure Agarbatti, V2 Realty.